ಇದ್ದೇವೆ. ಸಾಮಾನ್ಯ ಯುಟಿ ಖಾದರ್ ಹಾಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹಾಗೆ ಎಲ್ಲ ಗಣ್ಯರ ಜೊತೆಯಾಗಿಟ್ಟುಕೊಂಡು ಜೋರಾದ ಕೈಚಪ್ಪಾಲವರಿಗೆ ಸಹಕಾರಿ ಇದಕ್ಕೆ ಗೌರವವನ್ನು ಸಲ್ಲಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಇಂದಿನ ಈ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ, ಸನ್ಮಾನ್ಯ ಯುಟಿ ಖಾದರ್ ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಹಾಗೂ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ, ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ. ವೀರೇಂದ್ರ ಹೆಗ್ಡೆ ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಸಚಿವರು, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸನ್ಮಾನ್ಯ ಆರ್.ಬಿ. ತಿಮ್ಮಾಪುರ ಮಾನ್ಯ ಅಬಕಾರಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಡಾಕ್ಟರ್ ಉದಯ ಶಂಕರ್ ಅವಸ್ಥಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಇಟ್ಟು ಹುದ್ದೆಯಲ್ಲಿ, ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಮಾನ್ಯ ಉಪಮುಖ್ಯಮಂತ್ರಿಗಳು, ಶ್ರೀ ಸುನೀಲ್ ಕುಮಾರ್ ಮಾನ್ಯ ಮಾಜಿ ಸಚಿವರು, ಸನ್ಮಾನ್ಯ ಮುರುಗೇಶ್ ನಿರಾಣಿ ಮಾನ್ಯ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಕೂಡ ಮತ್ತೊಮ್ಮೆ ಆತ್ಮೀಯವಾದ ಪ್ರೀತಿಪೂರ್ವಕವಾದಂತಹ ಸ್ವಾಗತದೊಂದಿಗೆ ಸಲ್ಲಿಸುವುದರ ಮುಖಾಂತರ ಈ ವೇದಿಕೆಗೆ ನಾವು ಚಾಲನೆಯನ್ನ ನೀಡ್ತಾ ಇದ್ದೇವೆ. ಶ್ರೀ ಡಾಕ್ಟರ್ ಗಣೇಶ್ ಗಂಗೊಳ್ಳಿ ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕು. ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ಹೊಂದಿನ ಗಣಿ, ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ. ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕಬ್ಬಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ. ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಕಣ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಜ್ಞಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಹೃದಯ
ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಈ ಒಂದು ಅದ್ಭುತ ವೇದಿಕೆ. ನಾವೆಲ್ಲರೂ ವೇದಿಕೆಯಲ್ಲಿ ಗಣ್ಯರನ್ನ ಕಣ್ತುಂಬಿಸಿಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರೆಲ್ಲರೂ ಕೂಡ ಜೊತೆಯಾಗಿದ್ದೀರಿ. ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಕರೆಗಾಗಿ, ಒಬ್ಬ ವ್ಯಕ್ತಿಯ ಸೇವೆಗಾಗಿ ಎಷ್ಟೊಂದು ಸಂಖ್ಯೆಯಲ್ಲಿ ಜನರು ಸೇರಿದ್ದೀರಿ ಅಂತ ಹೇಳಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಸೇವೆಗೆ ಸಂದಂತ ಕೈಗನ್ನಡಕ್ಕಾಗಿ ಕಾರ್ಯಕ್ರಮದ ಮೊದಲಿಗೆ ಒಂದು ಜೋರಾದ ಕೈ ಚಪ್ಪಾಳೆಯನ್ನು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಸಹಕಾರಿ ಕ್ಷೇತ್ರ ಮತ್ತು ನವೋದಯ ಸೇವೆಯಲ್ಲಿ ಅವರು ನೀಡಿದಂತಹ ಸೇವೆಗಾಗಿ ಯಾಚಿಸ್ತಾ ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಈ ಸಭೆಗೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಹ ಸಮಯ. ಶ್ರೀ ಐಕಳ ಬಾಬಾ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಬೆಳಪು, ಅಧ್ಯಕ್ಷರು, ನವೋದಯ ರಜತ ಸಂಭ್ರಮ ಸಮಿತಿ, ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್, ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಲಕ್ಷಾಂತರ ನವೋದಯ ಸ್ವಸಹಾಯ ಸಂಘದ ಸದಸ್ಯರೊಂದಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯೊಂದಿಗೆ ಈ ನವೋದಯ ಸ್ವಸಹಾಯ ಸಂಘಗಳ ಸಂಸ್ಥಾಪಕ, ಸಹಕಾರಿ ಕ್ಷೇತ್ರದ ಅದ್ವಿತೀಯ ನಾಯಕ, ಸಹಕಾರಿ ರಂಗದ ಉಕ್ಕಿನ ಮನುಷ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇಂದು ಈ ಒಂದು ರಜತ ಸಂಭ್ರಮವನ್ನು ಅತ್ಯಂತ ಉಲ್ಲಾಸದಿಂದ, ಅತ್ಯಂತ ಸಂಭ್ರಮದಿಂದ ಈ ದೇಶದ ಚರಿತ್ರೆಯ ಪುಟದಲ್ಲಿ ಸೇರುವ ರೀತಿಯಲ್ಲಿ ಲಕ್ಷಾಂತರ ಮಹಿಳೆಯರು ಒಂದೇ ಸಮವಸ್ತ್ರದಡಿ ಈ ಕಾರ್ಯಕ್ರಮದಲ್ಲಿ ಸೇರುವ ಮೂಲಕ ಮಹಿಳಾ ಸಬಲೀಕರಣ, ಮಹಿಳೆಯರ ಅಭಿವೃದ್ಧಿ, ಮಹಿಳೆಯರ ಧ್ವನಿ, ಮಹಿಳೆಯರ ಶಕ್ತಿ ಇದನ್ನು ತೋರಿಸುವಂತ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇಂದು ಈ ನಮ್ಮ ಮೈದಾನದಲ್ಲಿ ನಡೀತಾ ಇದೆ. ಇದು ನಮ್ಮ 8 ಜಿಲ್ಲೆಗಳ ಸಹಕಾರಿ ಬಂಧುಗಳು, ನವೋದಯ ಸಂಘದ ಸದಸ್ಯರು ಮೇಲು ಕೀಳು ಎಂಬ ಭೇದ ಭಾವನೆ ಇಲ್ಲದೆ, ಯಾವುದೇ ಧರ್ಮದ ಭೇದ ಭಾವ ಇಲ್ಲದೆ, ಜಾತಿ ಮತ ಇಲ್ಲದೆ ನಾವೆಲ್ಲ ಒಂದು, ನಾವೆಲ್ಲ ಸಹೋದರತ್ವದಿಂದ ಇದ್ದೇವೆ. ನಾವೆಲ್ಲ ನವೋದಯದ ಸಂಘದ ಸದಸ್ಯರು, ನಮ್ಮ ಶಕ್ತಿಯನ್ನು ನಾವು ತೋರಿಸಿದ್ದೇವೆ ಎಂಬ ಒಂದೇ ಒಂದು ಸೂರಿನಡಿ ಈ ಲಕ್ಷಾಂತರ ಜನ ಸೇರಿದ್ದಾರೆ. ತಮ್ಗೆಲ್ಲರಿಗೂ ನಾವು ಅತ್ಯಂತ ಮನಪೂರ್ವಕವಾದಂತ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದ ಗದವತ್ತ ರಾಜ್ಯಪಾಲರು ಅತ್ಯಂತ ಸರಳ ಸಜ್ಜನಿಕೆಯ, ಅತ್ಯಂತ ಪ್ರಾಮಾಣಿಕ ಹಾಗೂ ಈ ರಾಜ್ಯದ ಅಭಿವೃದ್ಧಿಯ ಚುಕ್ಕಾಣಿಯನ್ನು ಹಿಡಿದು ಎಲ್ಲರಿಗೂ ಸಮಾನತೆಗಾಗಿ ಕಾರ್ಯನಿರ್ವಹಿಸುತ್ತಿರುವಂತ आज हमारे इस मंच की मुकुटमणि हमारे राज्यपाल तवरचंद गहलोत जी है। आपका उस उपस्थिति हमको और भी प्रेरित किया। राष्ट्र की राजनीति का एक बड़ा नेता, आपने हमारे राज्य के विकास के लिए सबसे बड़ी सलाह और समर्थन दिया है। और आशीर्वाद इस कार्यक्रम के लिए हमें बहुत बड़ा उत्साह और प्रेरणा देंगे। मैं आपको नमन करता हूं, स्वागत करता हूं। ಅವರನ್ನು ಸ್ವಸಹಾಯ ಸಂಘದ ಸಂಸ್ಥಾಪಕರಾದಂತಹ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಗೌರವಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ಇಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿಕ್ಕಿರುವವರು ನಮ್ಮ ನಿಮ್ಮೆಲ್ಲರ ಜನನಾಯಕರು, ಈ ರಾಜ್ಯದಲ್ಲಿ ನುಡಿದಂತೆ ನಡೆದ, ಈ ರಾಜ್ಯದ ಒಬ್ಬ ಬಂಡೆ ಅಂತಿರುವ ನಾಯಕ, ಎಲ್ಲ ಸವಾಲುಗಳನ್ನು ಅತ್ಯಂತ ವಿಶ್ವಾಸದಿಂದ ಎದುರಿಸುವ ಮುಂದಿನ ಮುಖ್ಯಮಂತ್ರಿಗಳೆಂದೇ ಬಿಂಬಿಸಲ್ಪಟ್ಟಿರುವಂತ
ನಮ್ಮೆಲ್ಲರ ನಾಯಕರು, ನಮ್ಮ ಮುಂದಿನ ಭಾವಿ ಮುಖ್ಯಮಂತ್ರಿ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಈಗಿನ ಉಪಮುಖ್ಯಮಂತ್ರಿ ಅವರು ನಮ್ಮ ಈ ನವೋದಯ ಸ್ವಸಹಾಯ ಸಂಘದ ಸ್ಥಾಪನೆ ಆದಾಗ 25 ವರ್ಷಗಳ ಹಿಂದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಮತ್ತು DK ಶಿವಕುಮಾರ್ ಅವರು ಕಾರ್ಕಳದಲ್ಲಿ ಈ ಒಂದು ಸಂಘವನ್ನು ಉದ್ಘಾಟನೆ ಮಾಡಿ ಇಂದು ಲಕ್ಷಾಂತರ ಜನರ ಜೀವನಕ್ಕೆ ಬೆಳಕು ಚೆಲ್ಲುವಲ್ಲಿ 25ನೇ ವರ್ಷದ ನಂತರ ಈ ರಜತ ಸಂಭ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಮುಂದೆ ಈ ರಾಜ್ಯದ ದೊರೆಯಾಗಿ ಮುಂದಿನ ಕಾರ್ಯಕ್ರಮದಲ್ಲೂ ಅವರು ಭಾಗವಹಿಸುವಂತಾಗಬೇಕು ಅಂತ ಭಗವಂತನಲ್ಲಿ ನಾವು ಪ್ರಾರ್ಥಿಸ್ತಾ ಎಲ್ಲ ಮಹಿಳೆಯರು ದೊಡ್ಡ ಕರತಾಳದೊಂದಿಗೆ ಅವರನ್ನು ಸ್ವಾಗತಿಸುವಂತೆ ಮನವಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮವರೇ, ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಈ ಜಿಲ್ಲೆಯ ಶಾಸಕರಾಗಿ, ಸಚಿವರಾಗಿ, ರಾಜ್ಯದ ಸ್ಪೀಕರ್ ಆಗಿ ಪ್ರಾಮಾಣಿಕ ಸರಳತೆಗೆ ಪ್ರಸಿದ್ಧಿಯನ್ನು ಪಡೆದಂತ ಸನ್ಮಾನ್ಯ UT ಖಾದರ್ ಸಾಹೇಬರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿ, ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಹೆಮ್ಮೆಯ ಅಧ್ಯಕ್ಷರಾದಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಸಹಕಾರಿ ಕ್ಷೇತ್ರದಲ್ಲಿ, ಸಹಕಾರಿ ವ್ಯವಸ್ಥೆಯಲ್ಲಿ ಒಬ್ಬ ಬಲಿಷ್ಠ ನಾಯಕರಾಗಿ ಸಾವಿರಾರು ಸಹಕಾರಿಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಂದು ಸಹಕಾರಿ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಮಾರ್ಗದರ್ಶಕರಾಗಿರುವ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಈ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನು ರಾಜ್ಯಕ್ಕೆ ಮಾದರಿಯಾಗಿ ಬೆಳೆಸಿದಂತ ಒಬ್ಬ ಮಹಾನ್ ನಾಯಕ, ಅಪೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿ, ಹಾಲಿ ನಿರ್ದೇಶಕರಾಗಿ, ಭಾರತ ಸರ್ಕಾರದ ಇಫ್ಕೋದ ನಿರ್ದೇಶಕರಾಗಿ, ಇದೀಗ ನವೋದಯ ಸ್ವಸಹಾಯ ಸಂಘದ ಕನಸು ಕಂಡು 25 ವರ್ಷಗಳ ಹಿಂದೆ ಈ ಸಂಘವನ್ನು ಸ್ಥಾಪಿಸಿ ಈ ಮಹಿಳೆಯರಿಗೋಸ್ಕರ ಆರ್ಥಿಕ ಸಬಲೀಕರಣ, ಮಹಿಳೆಯರ ಆರ್ಥಿಕ ವೃದ್ಧಿ, ಮಹಿಳಾ ಶಕ್ತಿ, ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಇಂದು ಲಕ್ಷಾಂತರ ಕುಟುಂಬಗಳ ಬೆಳಕಾಗಿರುವಂತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನು ನಮ್ಮನ್ನು ಆಶೀರ್ವಚನ ಹಾಗೂ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಿರುವವರು ನಮ್ಮ ಧರ್ಮಾಧಿಕಾರಿ ಡಾಕ್ಟರ್ ರಾಜಶ್ರೀ ವೀರೇಂದ್ರ ಹೆಗಡೆ ಅವರು. ಅವರ ಹೆಸರಿಗೆ ತಕ್ಕ ಧರ್ಮವನ್ನೇ ಮೂಲ ಕಾಯಕವನ್ನಾಗಿ ಮಾಡಿ ಇಡೀ ಜಗತ್ತಿಗೆ ಅವರು ತನ್ನ ಧರ್ಮದ ಮೂಲಕ, ತಮ್ಮ ಅಭಿವೃದ್ಧಿಯ ಮೂಲಕ, ತಮ್ಮ ಸೇವೆಯ ಮೂಲಕ ಜನಮನ್ನಣೆ ಗಳಿಸಿದಂತ ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಈ ಸಂದರ್ಭದಲ್ಲಿ ನಾವು ನವೋದಯ ಸ್ವಸಹಾಯ ಸಂಘದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ರು ಸನಾತನ ಧರ್ಮವನ್ನು ಜಗತ್ತಿಗೆ ಪ್ರತಿಬಿಂಬಿಸಿ ಆ ಧರ್ಮವನ್ನು ಎತ್ತಿ ಹಿಡಿದು ಎಲ್ಲರಿಗೂ ಮಾರ್ಗದರ್ಶಕರಾಗಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪೇಜಾವರ ಮಠ ಅವರು ಹಿಂದೂ ಧರ್ಮದ ಶ್ರೇಯಾಭಿವೃದ್ಧಿಗಾಗಿ ತನ್ನನ್ನು ತಾನು ಮುಡಿಪಾಗಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಾಮರಸ್ಯ ಸಹಬಾಳ್ವೆಗೆ ತನ್ನದೇ ಕೊಡುಗೆ ನೀಡಿದಂತ ಸ್ವಾಮೀಜಿಯವರನ್ನು ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ರು ನಮ್ಮವರೇ ನಮ್ಮ ಸಹಕಾರಿ ಸಚಿವರು, ಅತ್ಯಂತ ನೇರ ನಡೆನುಡಿಯ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದಂತ, ಸಹಕಾರಿ ಕ್ಷೇತ್ರಕ್ಕೆ ಒಂದು ಹೊಸ ಶಕ್ತಿಯನ್ನು ನೀಡಿದಂತ, ಸಹಕಾರಿ ಕ್ಷೇತ್ರದ ಅಪಾರ ಅನುಭವಿಯಾಗಿರುವಂತ ನಿಮ್ಮೆಲ್ಲರ ನಾಯಕರಾದಂತ ಸನ್ಮಾನ್ಯ ಕೆ ರಾಜಣ್ಣ ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ರು ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಒಬ್ಬ ಯುವಕರಿಗೆ ಪ್ರೇರಣಾ ಶಕ್ತಿಯಾಗಿ, ಅಭಿವೃದ್ಧಿಯ ಹರಿಕಾರರಾಗಿ, ನಮ್ಗೆಲ್ಲ ಮಾರ್ಗದರ್ಶಕರಾಗಿರುವಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಆರೋಗ್ಯ ಮತ್ತು
ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ದಿನ ಈ ಮಹಿಳಾ ಸಮಾವೇಶದಲ್ಲಿ ಮಹಿಳೆಯರಿಗೆ ಶಕ್ತಿ ತುಂಬಲಿಕ್ಕೆ ಆಗಮಿಸಿದಂತ ಮಹಿಳೆಯರಿಗೆ ಅನೇಕ ಸರ್ಕಾರದ ಮೂಲಕ ಯೋಜನೆಗಳನ್ನು ನೀಡಿದಂತ ಮಹಿಳೆಯರ ಕಣ್ಮಣಿ ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ಆತ್ಮೀಯರಾದಂತ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ಹಿರಿಯ ಸಚಿವರು ಅತ್ಯಂತ ಸರಳ ಪ್ರಾಮಾಣಿಕರಾದಂತ ನಮ್ಮ ಅಬಕಾರಿ ಸಚಿವರಾದಂತ ಆರ್.ಬಿ. ತಿಮ್ಮಾಪುರ್ ಸಾಹೇಬರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇಫ್ಕೋ ಸಂಸ್ಥೆಯ ರಾಷ್ಟ್ರೀಯ ಎಂಡಿ, ಹಿರಿಯ ಅಧಿಕಾರಿ ಹಾಗೂ ಬಹಳ ಅನುಭವಿಯಾದಂತ ಡಾಕ್ಟರ್ ಉದಯ್ ಶಂಕರ್ ಅವಸ್ಥಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಜಿ ಸಚಿವರು, ಅಧ್ಯಕ್ಷರಿಗೆ ಬಹಳ ಆಪ್ತರು, ನಮ್ಮ ಸಹಕಾರಿಗಳಲ್ಲಿ ಹಿರಿಯ ಸಹಕಾರಿಗಳಾಗಿ ದೊಡ್ಡ ಉದ್ಯಮಿಯಾಗಿರುವಂತ ಮಾಜಿ ಕೈಗಾರಿಕಾ ಸಚಿವರಾಗಿರುವಂತ ಸನ್ಮಾನ್ಯ ಮುರುಗೇಶ್ ಆರ್ ನಿರಾಣಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಮ್ಮ ಮಾಜಿ ಸಚಿವರು, ಮಾಜಿ ವಿರೋಧ ಪಕ್ಷದ ನಾಯಕರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರು, ಬಹಳ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜನರೊಂದಿಗೆ ಇರುವಂತ ನಮ್ಮೆಲ್ಲರ ಆತ್ಮೀಯರಾದಂತ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇನ್ನೊಬ್ರು ಮಾಜಿ ಸಚಿವರು, ನಮ್ಮವರೇ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅಭಿವೃದ್ಧಿಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಎಲ್ಲರ ಜನಮನ್ನಣೆ ಗಳಿಸಿದಂತ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆತ್ಮೀಯರು, ಅತ್ಯಂತ ಒಳ್ಳೆಯ ಜನಪ್ರತಿನಿಧಿ ಆಗಿರುವಂತ ನಮ್ಮ ಕಿರಣ್ ಕೊಡಗಿ ಸಾಹೇಬರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲ ಆತ್ಮೀಯ ನಾಯಕರು, ಹಿರಿಯರು ಆದಂತ ಸನ್ಮಾನ್ಯ ಐವನ್ ಡಿಸೋಜರ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು, ಅತ್ಯಂತ ಪ್ರಾಮಾಣಿಕರು ಆದಂತ ಗುರ್ಮೆ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಅಭಿವೃದ್ಧಿಯ ಹರಿಕಾರರಾದಂತ ಅಶೋಕ್ ಕುಮಾರ್ ರೈ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಮಾಜಿ ಶಾಸಕರು, ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು, ಹಿರಿಯ ಸಹಕಾರಿಯಾದಂತ ಬೆಳ್ಳಿ ಪ್ರಕಾಶ್ ಅವರು ವೇದಿಕೆಯಲ್ಲಿದ್ದಾರೆ. ನಮ್ಮ ಮಂಗಳೂರಿನ ಶಾಸಕರು, ಆತ್ಮೀಯರು ಆದಂತ ವೇದವ್ಯಾಸ ಕಾಮತ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ ನಮ್ಮ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಯುವ ನಾಯಕರು ಆದಂತ ಡಾಕ್ಟರ್ ಭರತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನಮ್ಮ ವಿಧಾನ ಪರಿಷತ್ ಸದಸ್ಯರು, ಹಿರಿಯ ಸಹಕಾರಿ ಮತ್ತು ನಮ್ಮೆಲ್ಲರ ನಾಯಕರು ಆದಂತ ಎಸ್.ಎಲ್. ಭೋಜೇಗೌಡರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು, ಆತ್ಮೀಯರು ಆದಂತ ಅತ್ಯುತ್ತಮ ಸಂಘಟಕರಾದಂತ
ಆಯ್ಕಳ ಹರೀಶ್ ಶೆಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಜಿ ಸಚಿವರು, ಈ ಜಿಲ್ಲೆಯ ಹಿರಿಯ ರಾಜಕಾರಣಿ, ಈ ಜಿಲ್ಲೆಯ ಅಭಿವೃದ್ಧಿಗೆ ನಿರಂತರವಾಗಿ ಸಹಕಾರ ಮಾಡಿದ ಸಾಮರಸ್ಯಕ್ಕೆ ಹೆಸರಾದಂತ ಸನ್ಮಾನ್ಯ ಬಿ ರಮನಾಥ್ ರೈ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬರು ಈ ಜಿಲ್ಲೆಯ ಹಿರಿಯ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ಸಂಸದರು, ನಮ್ಮ ಕೆಪಿಸಿಸಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಾಜಿ ಸಚಿವರು, ನಮ್ಮೆಲ್ಲರ ಆತ್ಮೀಯರು, ಹಿರಿಯರಾದಂತ ಅಭಯ್ ಚಂದ್ರ ಜೈನ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅತ್ಯಂತ ಪಾದರಸದ ಚುರುಕುತನದ ಮಿಥುನ್ ಎಂ ರೈ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬ ಯುವ ನಾಯಕರಾದಂತ ಉದ್ಯಮಿ ವಿನಾಯಕ್ ಹಾಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ರಾಜಕಾರಣಿ, ನಮ್ಮೆಲ್ಲರ ನಾಯಕರು ಆದಂತ ಪದ್ಮರಾಜ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಉದ್ಯಮಿ ರಾಜಕಾರಣಿ ಆದಂತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಉದ್ಯಮಿ, ಈ ರಾಜಕಾರಣಿ, ಆತ್ಮೀಯರಾದಂತಹ ಪ್ರಸಾದ್ ಕಾಂಚನ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಮೇಯರ್ ಸುಧೀರಣ್ಣ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬ ಹಿರಿಯ ಉದ್ಯಮಿ ಹಾಗೂ ರಾಜಕಾರಣಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ದಿನೇಶ್ ಮಳಾಳಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬರು ಹಿರಿಯರು ಬೆಳ್ತಂಗಡಿಯ ಯುವ ನಾಯಕರಾದಂತಹ ರಕ್ಷಿತ್ ಶಿವರಾಮ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂತ ಕಿಶೋರ್ ಆಳ್ವಾರ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಪೆಕ್ಸ್ ಬ್ಯಾಂಕಿನ ಎಂಡಿ ಆದಂತ ದೇವರಾಜ್ ಅವರಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳನ್ನು ಆದಂತ ಧರ್ಮ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಸಕರಾದಂತ ಉಮಾನಾಥಿ ಕೋಟ್ಯಾನ್ರವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬರು ನಮ್ಮ ಆತ್ಮೀಯರು ಇಫ್ತಿಕಾರ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಡಾಕ್ಟರ್ ಎಂ ಮೋಹನಾಳ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ ಪೊಲೀಸ್ ಕಮಿಷನರ್ ಅವರು ಅಗರ್ವಾಲ್ ಅವರು ಕೂಡ ನಮಗೆ ವಿಶೇಷ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಅವರೆಲ್ಲ ಪೊಲೀಸ್ ತಂಡಕ್ಕೂ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ರಮಣ್ ರೆಡ್ಡಿ ಸಾಹೇಬರು ಸಹಕಾರಿ THM ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸನ್ಮಾನ್ಯ ಅಮಿತ್ ಸಿಂಗ್ ಅವರು ಪೊಲೀಸ್ ಉಪ ಮಹಾನಿರೀಕ್ಷಕರು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಯತೀಶ್ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿರಿಯ ಸಹಕಾರಿಗಳು, ನಮ್ಮೆಲ್ಲರ ಆತ್ಮೀಯರಾದಂತ ಸನ್ಮಾನ್ಯ ಯಶ್ಪಾಲ್ ಸುವರ್ಣರು ಆಗಮಿಸಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಈ ವೇದಿಕೆಯಲ್ಲಿರುವಂತ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರುಗಳು, ನಮ್ಮ ನವೋದಯ ಸ್ವಸಹಾಯ ಸಂಘದ ಟ್ರಸ್ಟಿಗಳು ಹಾಗೂ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ನಮಗೆ ನಮ್ಮ ಪ್ರಮಾದದಿಂದ ಯಾರ್ದಾದರೂ ಹೆಸರು ಬಿಟ್ಟು ಹೋಗಿದ್ರೆ ತಾವು ಕ್ಷಮಿಸಿ, ಅವರನ್ನೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯ ಸಹಕಾರಿಗಳನ್ನು, ವೇದಿಕೆಯ ಬಲಭಾಗ ಮತ್ತು ಎಡಭಾಗದಲ್ಲಿ ಆಸೀನರಾಗಿರುವಂತ ಉಭಯ ಜಿಲ್ಲೆಯ ಎಲ್ಲ ಪ್ರಾಥಮಿಕ, ತಾಲೂಕು ಮತ್ತು ಜಿಲ್ಲಾ
ಸಹಕಾರಿ ಸಂಘದ ಅಧ್ಯಕ್ಷರುಗಳನ್ನು ಮತ್ತು ನಮ್ಮ ಎಲ್ಲ ಹಿರಿಯ ಸಹಕಾರಿಗಳನ್ನು ಗಣ್ಯರನ್ನು ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರನ್ನು ನಮ್ಮ ಈ ಒಂದು ಕಾಲನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಲಕ್ಷಾಂತರ ನವೋದಯ ಕುಟುಂಬದ ಸರ್ವ ಸದಸ್ಯರನ್ನು ಹಾಗೂ ನಮ್ಮ ಅಧ್ಯಕ್ಷರನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿರುವಂತ ನವೋದಯ ಎಲ್ಲ ಕುಟುಂಬವನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಯೊಂದಿಗೆ ಉದ್ಘಾಟನೆ ಮೆರುಗನ್ನ ನೋಡ್ಲಿಕ್ಕಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಡುವವರು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್, ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಮಾನ್ಯ ಡಿ.ಕೆ. ಶಿವಕುಮಾರ್ ಇವರ ಅಮೃತ ಹಸ್ತದಲ್ಲಿ ಇಂದಿನ ಈ ವೇದಿಕೆ ದೀಪ ಪ್ರಜ್ವಲನದೊಂದಿಗೆ ಉದ್ಘಾಟನೆಯ ಮೆರುಗನ್ನ ಕಾಣಲಿಕ್ಕಿದೆ. ನಿರಂತರವಾಗಿ ನಮ್ಮ ನವೋದಯ ಸ್ವಸಹಾಯ ಸಂಘದ ಪ್ರೇರಕರು ಮತ್ತು ಮೇಲ್ವಿಚಾರಕರು ಯಾರು ಉದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಬಂಧುಗಳೇ 8 ಜಿಲ್ಲೆಯಲ್ಲಿ ಸರಿಸುಮಾರು 9 ಲಕ್ಷಕ್ಕಿಂತಲೂ ಹೆಚ್ಚಿನ ಸದಸ್ಯ ಬಲವನ್ನ ಹೊಂದಿದಂತ ಒಂದು ಸಂಸ್ಥೆ. ಗ್ರಾಮೀಣ ಭಾಗದ ಮಹಿಳೆಯರ ಬದುಕಿಗೆ ಒಂದು ಬೆಳಕಾಗಿ ಅವರ ಬದುಕಿಗೆ ಆರ್ಥಿಕ ಭದ್ರತೆಯನ್ನ ನೀಡುವ ಮುಖಾಂತರ ಸಾಕಷ್ಟು ಜನಪರ ಸಮಾಜಮುಖಿ ಚಿಂತನೆಯ ಕಾರ್ಯಕ್ರಮವನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನಿರಂತರವಾಗಿ ಕಳೆದ 25 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ನಡೆದು ಬಂದ ದಾರಿಯ ಒಂದು ಪಕ್ಷಿ ನೋಟವನ್ನ ತನ್ನ ಪ್ರಾಸ್ತಾವಿಕವಾದಂತ ಮಾತಿನೊಂದಿಗೆ ತಮ್ಮೆಲ್ಲರ ಮುಂದೆ ಇಡಬೇಕು ಅಂತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಾಜ್ಯಪಾಲರಾದ ಸನ್ಮಾನ್ ಶ್ರೀ ದಾವರ್ಚಂದ್ ಗೆಹ್ಲೋಟ್ ಅವರೇ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಈ 25 ವರ್ಷದ ಹಿಂದೆ ಇದನ್ನು ಉದ್ಘಾಟನೆ ಮಾಡಿದಂಥ ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಕರ್ನಾಟಕ ಸಭೆಯ ಸಭಾಧ್ಯಕ್ಷರಾದಂಥ ಯುಟಿ ಖಾದರ್ ಅವರೇ, ಅದೇ ರೀತಿ ನಮ್ಮ 25 ವರ್ಷದಿಂದ ಇದನ್ನು ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ವೀರೇಂದ್ರ ರೆಡ್ಡಿ ಅವರೇ, ಪೂಜ್ಯ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಪ್ರಸನ್ನ ಸ್ವಾಮೀಜಿಯವರೇ, ಸಹಕಾರಿ ಸಚಿವರಾಗಿ ನನಗೆ ಬೆಂಬಲವನ್ನು ನೀಡುತ್ತಿರುವಂಥ ಕೆ.ಎನ್. ರಾಜಣ್ಣರವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಅದೇ ರೀತಿ ನಮ್ಮ ಆತ್ಮೀಯರಾದಂಥ ಆರ್.ಬಿ. ತಿಮ್ಮಾಪುರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಸಂಸದರೇ ಹಾಗೂ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಎಲ್ಲ ನನ್ನ ಆತ್ಮೀಯರೇ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಹಕಾರಿ ಬಂಧುಗಳೇ, ಅದರಲ್ಲೂ ಮುಖ್ಯವಾಗಿ ನಾನು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣೀಭೂತರಾದ ನನ್ನ ನವೋದಯದ ಕುಟುಂಬದ ಸದಸ್ಯರೇ ಹಾಗೂ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ, ನಾವು ಮೊದಲನೇದಾಗಿ ನಮ್ಮ ದೇಶದಲ್ಲಿರುವಂಥ ಒಂದು ಪರಿಸ್ಥಿತಿಯಲ್ಲಿ, ನಮ್ಮ ದೇಶದ ಗಡಿಯಲ್ಲಿ ವೀರ ಸೈನಿಕರು ದೇಶದ ರಕ್ಷಣೆಗೆ ಧೈರ್ಯದಿಂದ ಹೋರಾಡ್ತಿದ್ದಾರೆ. ಆಪರೇಷನ್ ಸಿಂಧೂರ ಮೂಲಕ
ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ಈ ಹೊತ್ತಿನಲ್ಲೇ ಭಾರತೀಯ ಸೈನಿಕರಿಗೆ ನೈತಿಕ ಧೈರ್ಯ ಮತ್ತು ಶಕ್ತಿ ತುಂಬುವಲ್ಲಿ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ನಂತ ಹೇಳಿಕೊಂಡು 1 ನಿಮಿಷ ಎಲ್ಲರೂ ಎದ್ದು ನಿಂತು, ಎಲ್ಲರೂ ಮಹಿಳೆಯರು ಎದ್ದು ನಿಂತು, ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ಕೂತ್ಕೊಳ್ಳಿ. ಬೋಲೋ ಭಾರತ್ ಮಾತಾ ಕಿ. ವಂದನೆ. ಇಲ್ಲಿ ಸೈನಿಕರು ದೇಶದ ರಕ್ಷಣೆಗೆ ಹೋರಾಡುವಂತ ಸಮಯದಲ್ಲಿ ನಾವು ನಮ್ಮ ನವೋದಯದಿಂದ ಸಂಗ್ರಹಿಸಿ ಹಾಗೂ ನಮ್ಮ ಸಂಸ್ಥೆಯಿಂದ ಸಂಗ್ರಹಿಸಿ 3 ಕೋಟಿ ರೂಪಾಯಿಯನ್ನು ಸೈನಿಕರ ಅಭಿವೃದ್ಧಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಘೋಷಿಸ್ತಾರೆ. ನಾನೇನು ಹೆಚ್ಚು ಮಾತಾಡೋದಿಲ್ಲ. ಗವರ್ನರ್ ಸಾಹೇಬರಿದ್ದಾರೆ, ಬೇರೆಲ್ಲ ಅತಿಥಿಗಳಿದ್ದಾರೆ. ನಾನು ಹೇಳುವುದಿಷ್ಟೇ, 25-30 ವರ್ಷದ ಹಿಂದೆ ನಾನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷನಾಗಿದ್ದಾಗ ನನಗೆ ಮಹಿಳೆಯರ ಬಗ್ಗೆ ಆಸಕ್ತಿ ಬಂತು. ಅವರು ಯಾವೊಬ್ಬ ಮಹಿಳೆಯರು ಪೇಟೆಯಲ್ಲಿ ಬರ್ತಿರ್ಲಿಲ್ಲ ಮತ್ತು ಸಭೆ ಸಮಾರಂಭಗಳಲ್ಲಿ ಬರ್ತಿರಲಿಲ್ಲ. ಆಗ ನಾನು SS ಪಾಟೀಲ್ ಅನ್ನುವಂಥ ಒಬ್ಬ ಸಹಕಾರಿ ಸಚಿವರಿದ್ದು ಅವರ ಒಂದು ಪ್ರೇರಣೆಯಂತೆ ಮಹಿಳೆಯರನ್ನು ನಾವು ಒಗ್ಗೂಡಿಸಬೇಕು, ಪುರುಷ ಸಮಾನವಾಗಿ ಬೆಳೆಸಬೇಕು ಹಾಗೂ ಅವರನ್ನು ಸಮಾಜದಲ್ಲಿ ಸ್ವಾವಲಂಬಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಢ ನಿಶ್ಚಯ ಮಾಡಿ 25 ವರ್ಷದ ಹಿಂದೆ ನಮ್ಮ ಈಗಿನ DCM ಸಾಹೇಬರು DK ಶಿವಕುಮಾರ್ ಅವರು, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ರೆಡ್ಡಿ ಅವರು, ನಾನು ಸೇರಿ ಇದನ್ನು ಕಾರ್ಕಳದಲ್ಲಿ ಉದ್ಘಾಟನೆ ಮಾಡಿದೆ. ಇದು ಬೆಳೆದು ನಮ್ಮ 2 ಜಿಲ್ಲೆಯನ್ನು ಬಿಟ್ಟು 9 ಜಿಲ್ಲೆಗಳಿಗೆ ಇವತ್ತು ಪ್ರಸರಿಸಿದೆ. ಎಲ್ಲರೂ ಬೇರೆ ಜಿಲ್ಲೆಗೆ ಬರಲಿಕ್ಕೆ ಹೇಳ್ತಾರೆ. ನಮ್ಮಲ್ಲಿ ಅಂತ ಆರ್ಥಿಕ ಸೌಲಭ್ಯ ಇಲ್ಲದೆ ಇರೋದ್ರಿಂದ ನಾನು ಇಷ್ಟಕ್ಕೆ ನಿಲ್ಲಿಸಿದ್ದೇನೆ. ನೀವು ಬೇಕಾದರೆ ಅವರವರು ಮಾಡಿಕೊಳ್ಬೇಕು. ತಿಮ್ಮಾಪುರವರು ಕೇಳಿದರು, ನನಗೆ ಇದನ್ನು ಮಾಡಲಿಕ್ಕೆ ಆಸಕ್ತಿ ಇದೆ ನಮ್ಮಲ್ಲಿ, ನನಗೂ ಸಹಾಯ ಮಾಡಿ. ಖಂಡಿತ ಅವರಾಗೆ ನಾನು ಬೇಕಾದ ವ್ಯವಸ್ಥೆಯನ್ನು ಮಾಡ್ತೇನೆ. ಇದನ್ನು ಇವತ್ತು ನೋಡಿ ನಾವು ಎಲ್ರಿಗೂ ಸಮಾನವಾಗಿ ಮಹಿಳೆಯರನ್ನು ಬೆಳೆಸಿದ್ದೇವೆ. ಇವತ್ತು ಒಂದು ಮಾತು ಹೇಳಿದಾಗ ಎಷ್ಟೋ ದೂರದಿಂದ, ದಾವಣಗೆರೆಯಿಂದ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಬಂದಿದೆ. ಯಾಕೆ ಬಂದಿದ್ದಾರೆ ಹೇಳಿದರೆ, ನಮ್ಮ ಶಕ್ತಿ, ಮಹಿಳಾ ಶಕ್ತಿ ಎಷ್ಟಿದೆ, ಮಹಿಳೆಯರು ಏನನ್ನು ಮಾಡಲಿಕ್ಕೆ ತಯಾರಿದ್ದಾರೆ, ಮಹಿಳೆಯರಿಗೋಸ್ಕರ ಅವರು ಅಭಿವೃದ್ಧಿ ಆಗಿದ್ದಾರೆ, ಸ್ವಾವಲಂಬಿ ಆಗಿದ್ದಾರೆ. ಚಪ್ಪಾಳಿ ಜನ ಮಾಡಿ. ಸ್ವಾವಲಂಬಿ ಜೀವನವನ್ನು ಕಂಡಿದ್ದೀರಿ, ಅದಕ್ಕಾಗಿ ನೀವು ಬಂದಿರಿ. ಇನ್ನಷ್ಟು ಸ್ವಾವಲಂಬಿಗಳಾಗಿ ಮಾಡುವಂಥ ಕೆಲಸವನ್ನು ಮಾಡಿದೆ. ನಿಮಗೆ ನಾವು ಆವತ್ತಿನಿಂದ ಪ್ರಾರಂಭದಿಂದ ಇವತ್ತಿನ ತನಕ 6 ಸಲ ಸಮವಸ್ತ್ರವನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ, ನಾವು ಇಲ್ಲಿ ಸೇರುವಾಗ, ಲಕ್ಷಾಂತರ ಮಂದಿ ಸೇರುವಾಗ ಯಾವ ಜಾತಿ, ಯಾವ ಮತ ಇರಬಾರ್ದು, ಬಡವ ಶ್ರೀಮಂತ ಅನ್ನುವಂಥ ಭಾವನೆ ಇರಬಾರ್ದು. ನಾವೆಲ್ಲರೂ ಸಮಾನರು ಅನ್ನುವಂಥ ದೃಷ್ಟಿಯಿಂದ ನಾವು ಬೆಳಿಬೇಕು ಅನ್ನುವಂಥ ಈ ದೃಷ್ಟಿಯಿಂದ ಇದನ್ನು ಬೆಳೆಸ್ತಾ ಇದ್ದೇನೆ. ಇನ್ನೂ ಆದರೂ 1-2 ಜಿಲ್ಲೆಗೆ ವಿಸ್ತಾರ ಮಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲ ಇಲ್ಲಿ ಇರುವಂಥ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ತನ್ನ ವೈಯಕ್ತಿಕ ನೆಲೆಯಲ್ಲಿ ಈ ವೇದಿಕೆಯಲ್ಲಿ 3 ಕೋಟಿ ರೂಪಾಯಿಯನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮ ಮುಖಾಂತರ ಘೋಷಣೆಯನ್ನು ಮಾಡಿದ್ರು. ನಾವೆಲ್ಲರೂ ಇದಕ್ಕೆ ಅವರಿಗೆ ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆ ಗೌರವವನ್ನು ಸಲ್ಲಿಸಬೇಕು. ಯಶಸ್ವಿ ಸಹಕಾರಿಯಾಗಿ ಹೊಮ್ಮಿದಂತ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಈ ಸೇವೆಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ, ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂತ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ಉದ್ಘಾಟನಾ ಮಾತುಗಳನ್ನ ನಮ್ಮೆಲ್ಲರ ಮುಂದೆ ಇಡ್ಲಿಕ್ಕಿದ್ದಾರೆ. ಸೇರಿರುವ ಸರ್ವರು 2 ಕೈಯನ್ನು ಒಗ್ಗೂಡಿಸಿ ಅವರಿಗೊಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ, ಎಲ್ಲ ಮಲಗಿನ ಎದ್ದಿದ್ದೀರ. ಬಂಧುಗಳೇ, ಎಲ್ಲ ನನ್ನ ತಾಯಂದಿರೇ, ವೇದಿಕೆ ಮೇಲಿರುವಂತ ಘನವೆತ್ತ ರಾಜ್ಯಪಾಲರಂತ
ಗೆಹ್ಲೋಟ್ ಸಾಹೇಬ್ರೆ, ವೇದಿಕೆ ಮೇಲೆ ನಿಮ್ಮೆಲ್ಲರೂ ಕೂಡ ಆಶೀರ್ವಚನ ನೀಡಲು ಬಂದಂತ ಹಿರಿಯರಂತ ಪೇಜಾವರ ಶ್ರೀಗಳೇ ಮತ್ತು ನನ್ನ ಆತ್ಮೀಯ ಪೂಜ್ಯರು, ದೇಶದ ಸಂಸತ್ ಸದಸ್ಯರಾದಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರ ಹೆಗ್ಗಡೆ ಅವರೇ, ನಮ್ಮ ಸಭಾಪತಿಗಳು, ನನ್ನ ಆತ್ಮೀಯ ಮಿತ್ರ ಅಂತ UT ಖಾದರ್ ಅವರೇ, ಜಿಲ್ಲಾ ಸಚಿವರಾದಂಥ ನಮ್ಮ ಪಕ್ಷದ ಮಾಜಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾಯರೇ, ಸಹಕಾರಿ ಕ್ಷೇತ್ರದ ಧುರೀಣರು, ಸಹಕಾರಿ ಮಂತ್ರಿಗಳಂತ ರಾಜಣ್ಣವರೇ, ಉಡುಪಿಯ ಮಂತ್ರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಹೋದ್ಯೋಗಿಗಳಂತ ತಿಮ್ಮಪ್ಪನವರೇ, ಮುರುಗೇಶ್ ಶ್ರೀರಾಣಿ ಅವರೇ, ಮತ್ತು ಮುಖ್ಯವಾಗಿ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಸದಸ್ಯರು ಮಿತ್ರ ಅಂತ ಶ್ರೀನಿವಾಸ್ ಪೂಜಾರಿ ಅವರೇ, ವಿನಯ್ ಕುಮಾರ್ ಸೊರ್ಕೆ ಅವರೇ, ನಮ್ಮ ಸುನೀಲ್ ಕುಮಾರ್ ಮಾಜಿ ಮಂತ್ರಿಗಳಿದ್ದಾರೆ, ಅಶೋಕ್ ರೈ ಇದ್ದಾರೆ, ಕಿರಣ್ ಕುಡುಗಿ ಇದ್ದಾರೆ, ಸುರೇಶ್ ಶೆಟ್ಟಿ ಇದ್ದಾರೆ, ವೇದಾಸ್ ಕಾಮತ್ ಇದ್ದಾರೆ, ರಮತ್ ರೈ ಇದ್ದಾರೆ, ಅಭಯ್ ಕುಮಾರ್ ಜೈನ್ ಇದ್ದಾರೆ, ಮಿಥುನ್ ರೈ ಇದ್ದಾರೆ, ಇನ್ನು ಬಹಳ ಜನ ಎಲ್ಲ ಮುಖಂಡರಿದ್ದಾರೆ. ನಾನು ಕೆಲವರು ಹೆಸರು ಬಿಟ್ಟಿದ್ದೀನಿ, ಮಾತಾಡದೇ ಇರ್ಬೋದು, ಎಲ್ಲ ಕ್ಷಮಿಸಬೇಕು, ದೊಡ್ಡ ಪಟ್ಟಿ ಇದೆ. ಮುಖ್ಯವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನನ್ನ ತಾಯಂದಿರು, ಸಹೋದರಿಯರು ಎಲ್ಲ ಕೂಡ ಬಂದಿದ್ದೀರಿ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ. ನಮ್ಮ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಜಿಲ್ಲಾ ಬ್ಯಾಂಕಿನ ನವೋದಯ ಗ್ರಾಮೀಣ ವಿಕಾಸ್ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು, ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಮಿತ್ರ ಅಂತ ರಾಜೇಂದ್ರ ಕುಮಾರ್ ಮತ್ತು ಅವರ ಎಲ್ಲ ಸಹೋದರಿಗಳಿಗೆ ನನ್ನ ಸಾಷ್ಟಾಂಗ ಕೋಟಿಯ ನಮಸ್ಕಾರ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ರಾಜೇಂದ್ರ ಕುಮಾರ್ ಅವರು ಹೇಳಿದಂಗೆ 25 ವರ್ಷದ ಹಿಂದೆ ಬಂದು SM ಕೃಷ್ಣರವರ ಸಂಪುಟದಲ್ಲಿ ಸಹಕಾರ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಜ್ಯೋತಿಯನ್ನ ಬೆಳೆಸಿದ್ದೇನೆ. ಈ ಜ್ಯೋತಿ 25 ವರ್ಷದಿಂದ ಸತತವಾಗಿ ಬೆಳೆದು ಲಕ್ಷಾಂತರ ಮಂದಿ ತಾಯಂದಿರಿಗೆ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಈ ಜ್ಯೋತಿ ಇನ್ನ ಉರಿತಾ ಇದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯರಾಗಲಿ, ನೆಮ್ಮದಿಯಿಂದ ಬದುಕಲಿ ಅಂತೇಳಿ ಬಹಳ ಸಂತೋಷದಿಂದ ನಾನು, ಗೆಹ್ಲೋಟ್ ಸಾಹೇಬರು, ಪೇಜಾವರ ಶ್ರೀಗಳು ಮತ್ತು ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗ್ಗಡೆಯವರು ಮತ್ತು ಎಲ್ಲ ಮುಖಂಡಗಳು, ಮಂತ್ರಿಗಳು ಸೇರಿ ಈ ಜ್ಯೋತಿಯನ್ನ ಬಹಳ ಸಂತೋಷದಿಂದ ಬೆಳೆಸಿ ಈ ಜ್ಯೋತಿ ಬಹಳ ಅದ್ಭುತವಾಗಿ ಉರಿತಾ ಇದೆ. ನಿಮ್ಮ ಕುಟುಂಬ ಬೆಳಬೇಕು. ನಾನು ಸಹಕಾರ ಮಂತ್ರಿಯಾಗಿದ್ದಾಗ ಇದೇ ಕಾರ್ಯಕ್ರಮಕ್ಕೆ ಬಂದು ನೋಡಿ, ಇದು ಮತ್ತು ಗುರುಪಾದಪ್ಪ ನಾಗರಪಲ್ಲಿ ಅವರು, ರಮಾದೇವಿ ಅವರು ಗವರ್ನರ್ ಆಗಿದ್ರು ಅವತ್ತಿನ ಕಾಲದಲ್ಲಿ. ನಾನಲ್ಲಿ ಬೀದರ್ಗೆ ಹೋಗಿದ್ದೆ. ಈ ಕಾರ್ಯಕ್ರಮದ ಈ ಒಂದು ಏನು ಹೆಣ್ಣು ಮಕ್ಕಳ ಶಕ್ತಿಯನ್ನು ನಾನು ನೋಡಿದೆ. ಆ ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಣು ಮಕ್ಕಳಿಗೆ ನಾವೇನಾದ್ರು ಒಂದು ಹೊಸ ರೂಪವನ್ನು ಕೊಡಬೇಕು, ಆರ್ಥಿಕವಾದಂಥ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಆವತ್ತಿನ ಕಾಲದಲ್ಲಿ ಶ್ರೀ ಶಕ್ತಿಯನ್ನ ಪ್ರಾರಂಭವನ್ನು ಮಾಡಿ ಒಂದು ಸರ್ಕಾರದ ಕಾರ್ಯಕ್ರಮ ಅಂತ ರೂಪಿಸಿ ಈ ಕಾರ್ಯಕ್ರಮವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಜವಾಬ್ದಾರಿಯನ್ನ ನೋಡಿಸುವಂತ ಅವಕಾಶವನ್ನ ಇವತ್ತು ಮಾಡಿಕೊಟ್ಟು ಇವತ್ತು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಅಂದ್ರೆ, ರಾಜ್ಕುಮಾರ್ ಅವರು, ರಾಜೇಂದ್ರ ಕುಮಾರ್ ಅವರು ಅವತ್ತಿಂದ ಇವತ್ತರೂ ಕೂಡ ಇಡೀ ನಮ್ಮ ಕರಾವಳಿ ಪ್ರದೇಶದಲ್ಲಿ ಒಬ್ಬ ದೊಡ್ಡ ಸಹಕಾರಿ ಧುರೀಣರಾಗಿ ರಾಜಕೀಯದಲ್ಲಿ ಯಾವ ಸ್ಥಾನ ಕೂಡ ಅಪೇಕ್ಷೆ ಮಾಡದೆ ಜನರ ಸೇವೆಯನ್ನು ಮಾಡಬೇಕು, ತಾಯಂದಿರ ಸೇವೆಯನ್ನು ಮಾಡಬೇಕು, ಆರ್ಥಿಕವಾಗಿ ಎಲ್ಲರಿಗೂ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಇಂಥ ಒಂದು ದೊಡ್ಡ ಯೋಜನೆಯನ್ನ ಕೈ ಹಾಕಿ ನವೋದಯ ಗ್ರಾಮೀಣ ವಿಕಾಸ್ ಚಾರಿಟಬಲ್ ಟ್ರಸ್ಟ್ ಅವತ್ತು ಕೂಡ ನಮ್ಮ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಗಡೆ ಅವರು
ಅವತ್ತು ಕೂಡ ಈತ ವೇದಿಕೆಯಲ್ಲಿ ಅವರು ಇದ್ದರು. ಇವತ್ತು ನನಗೊಂದು ದೊಡ್ಡ ಪುರಂದರದಾಸರದ ಒಂದು ಮಾತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ತಾಯಂದಿರು ಈ ಸಾಗರವನ್ನ ನೋಡಿದ್ರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇಷ್ಟು ದೊಡ್ಡ ಸಾಗರದ ಹೆಣ್ಣುಮಕ್ಕಳನ್ನು ನೋಡಿ ಅವರ ಜ್ಯೋತಿಯನ್ನು ಬೆಳೆಸಲಿಕ್ಕೆ, ಅವರ ಆಶೀರ್ವಾದನ ಪಡೆಯಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತು. ಒಂದು ಕೊಳ್ಳೋರಿಗೆ, ಒಂದು ಮಾರೋರಿಗೆ. ಹಿಂದೆ ಎಷ್ಟಿತ್ತು, ಈಗ ಎಷ್ಟಿತ್ತು ಅಂತ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಹಂಗೆ ಹೆಣ್ಣು ಮಕ್ಕಳ ಬೆಲೆ, ಯಾವ ಕುಟುಂಬ ಬದುಕ್ತದೆ, ಯಾವ ಸಂಸಾರ ಬದುಕ್ತದೆ, ಯಾವ ಸಂಸಾರ ಬದುಕಿನಿಂದ ಕುಟುಂಬ, ಹಳ್ಳಿ ಎಲ್ಲ ಕೂಡ ಇಡೀ ಜೀವನ ಶಾಶ್ವತ ಉಳಿತದೆ ಅಂತ ಮಾತ್ರ ಗೊತ್ತು. ಆ ಹೆಣ್ಣು ಮಕ್ಕಳ ತ್ಯಾಗವನ್ನು ಅರ್ಥವ್ರು ಮಾತ್ರ ಆ ಕುಟುಂಬದ ಶಕ್ತಿಯನ್ನ ಬಲ್ಲ. ಹಂಗೆ ಇವತ್ತು ಲಕ್ಷಾಂತರ ಜನ ತಾಯಂದಿರು ನಿಮ್ಮ ಕುಟುಂಬವನ್ನು ಬೆಳೆಸಿ ನಿಮ್ಮ ಮನೆಯ ಜ್ಯೋತಿಯಾಗಿ ಇವತ್ತು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ತಾವೆಲ್ಲ ಉಳ್ಕೊಂಡಿದ್ದೀರಿ. ನಾರಿಯ ಶಕ್ತಿ. ಇವತ್ತು ನನಗೆ ಇನ್ವಿಟೇಷನ್ ತಂದು ಕೊಟ್ರು ರಾಜೇಂದ್ರ ಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಇನ್ವಿಟೇಷನ್ ಕೊಡ್ಲಿಲ್ಲ. ಅವರು ಇನ್ವಿಟೇಷನ್ ಬರೀಬೇಕಾದ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ. ಈಗ ಪರಮೇಶ್ವರನಿಗೆ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರೀತೇವೆ. ವೆಂಕಟೇಶನ್ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತೇವೆ. ಶಂಕರನ ಕರಿಬೇಕಾದ್ರೆ ಉಮಾಶಂಕರ ಅಂತ ನಾವು ಕರಿತೇವೆ. ಹಂಗೆ ಇವತ್ತು ಗಣೇಶನ ಹಬ್ಬ, ಇವತ್ತು ಗಣೇಶನ ವಿಗ್ರಹವನ್ನು ನನಗೆ ಕೊಟ್ಟರು. ಆ ಗಣೇಶನ ವಿಗ್ರಹ ಹಿಂದೆ ಎಲ್ಲ ಲಕ್ಷ್ಮಿಗಳ ಫೋಟೋ ಕೂಡ ಇತ್ತು. ಗಣೇಶನ ಮದುವೆ ಆಗ್ಲಿಲ್ಲ. ಹಬ್ಬ ಮಾಡ್ಬೇಕಾದ್ರೆ ಮೊದಲು ಗೌರಿ ಹಬ್ಬ ಮಾಡ್ತೇವೆ, ಆಮೇಲೆ ಗಣೇಶನ ಹಬ್ಬ ನಾವು ಮಾಡ್ತೇವೆ. ಇದೇ ಈ ದೇಶದ ಆಸ್ತಿ. ಈ ಊರಿಗೂ ಹೋದ್ರು ಕೂಡ ಆ ಭೂಮಿಯನ್ನ ನಾವು ಮಾತೃಭೂಮಿ ಅಂತ ಕರಿತೀವಿ. ನೀವು ಮಾತಾಡುವಂತ ಭಾಷೆನ ತಂದೆ ಭಾಷೆ ಅಂತ ಯಾರು ಕರೆದಿಲ್ಲ. ನಿಮ್ಮ ಮಾತೃಭಾಷೆ ಏನು, ನಿಮ್ಮ ತಾಯಿ ಭಾಷೆ ಏನು ಅಂತೇಳಿ ಬ್ರಿಟಿಷ್ ಅವರು ಕೂಡ ಈ ದೇಶವನ್ನು ಬಿಟ್ಟು ಹೋದಾಗ ನಮ್ಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಹಂಗೆ ಇವತ್ತು ನಾವೆಲ್ಲ ಇಂಥ ಒಂದು ದೊಡ್ಡ ಪ್ರಯತ್ನದಲ್ಲಿ ಕಾಲಿಟ್ಟಿದ್ದೇವೆ. ನಾನು ಕೂಡ ನನ್ನ ರಾಜಕೀಯ ಜೀವನವನ್ನ ಒಬ್ಬ ಸಹಕಾರಿಯಾಗಿ ಪ್ರಾರಂಭ ಮಾಡಿದೆ. ವಿದ್ಯಾರ್ಥಿ ನಾಯಕ ಆಗಿದ್ರು ಕೂಡ ಒಂದು ಮಾರ್ಕೆಟಿಂಗ್ ಸೊಸೈಟಿಯ ಡೈರೆಕ್ಟರ್ ಆಗಿ ರಾಮಕೃಷ್ಣ ಹೆಗಡೆ ಅವರು ಎಲೆಕ್ಷನ್ ನಿಂತಾಗ ನಮ್ಮ ಕನಕಪುರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದರು. ಆಗ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿಂದ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿ ಸಹಕಾರ ಸಕ್ರಿಯ ಸಚಿವನಾಗಿ ಇವತ್ತು ಬಂದು ಮತ್ತೆ ಗಣವತ್ತ ರಾಜ್ಯಪಾಲರ ಸಮ್ಮುಖದಲ್ಲಿ, ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನ, ಈ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡಿ ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನ ಈ ಹೊಸ ಯುಗದಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಬಂದು ಈ ಕಾರ್ಯಕ್ರಮ ನಾನು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ನಾವು ಅನೇಕ ಇವತ್ತು ಈ ಜಿಲ್ಲೆಗೆ ನಾವು ಬಂದಿದ್ದೇವೆ. ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಈ ನಮ್ಮ ಎಲ್ಲ ಕರಾವಳಿ ಪ್ರದೇಶದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ನೀವೆಲ್ಲ ಬಂದಿದ್ದೀರಿ. ಕರಾವಳಿ ಪ್ರದೇಶದಿಂದ, ಮಲೆನಾಡಿಂದ ಬಂದಿದ್ದೀರಿ. ನಿಮ್ಮ ಊರಿಗೆ ಬರ್ಬೇಕಾದ್ರೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಬೇಕಾದಷ್ಟು ಪ್ರಯತ್ನಗಳು ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆಗಳು ವಿಫಲ ಆಗುದಿಲ್ಲ. ನಾವು ಎಲ್ಲಿಂದ ಹೋದ್ರು ಕೂಡ ಈ ದಕ್ಷಿಣ ಜಿಲ್ಲೆಗೆ ಬಂದು ಕೊಲ್ಲೂರು ಮೂಕಾಂಬಿಕೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ, ಕಟೀಲಿಗೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ, ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ, ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಆಸೆ ಪಡ್ತೇವೆ. ಹಿಂಗೆ ಇಷ್ಟು ದೊಡ್ಡ ಶಕ್ತಿಯ ತಾಣ, ಧರ್ಮಕ್ಕೆ, ಶಾಂತಿಗೆ, ನೆಮ್ಮದಿಗೆ ಅಂತ ತಾಣವಾದಂತ ಈ ಒಂದು ಪವಿತ್ರ ಭೂಮಿ, ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಇಡೀ ರಾಜ್ಯದ ಜನ ಇವತ್ತು ಬರ್ತಾ ಇದ್ದಾರೆ. ನೀವು ಯಾವುದನ್ನು ಕಡಿಮೆ ಇಲ್ಲ. ವಿದ್ಯಾ ಕ್ಷೇತ್ರದಲ್ಲಿ, ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ, ಭಕ್ತಂಗೋ ಭಗವಂತನಿಗೋ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಅಂತ ದೇವಾಲಯಗಳನ್ನ ಇವತ್ತು ನಮ್ಮ ಹಿರಿಯರು ಈ ಭೂಮಿಯಲ್ಲಿ ಬಿಟ್ಟು ಇವತ್ತು ಹೋಗಿದ್ದಾರೆ. ಅಂತ ತಾಯಂದಿರು ತಾವೆಲ್ಲ ಈ ದೇವಸ್ಥಾನಗಳನ್ನ, ಆ ಧರ್ಮಗಳನ್ನ ಕಾಪಾಡಿಕೊಂಡು ಇವತ್ತು ಬಂದು ಬಹಳ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕೋಪರೇಷನ್ ಮಿನಿಸ್ಟರ್ ಆಗಿ ನನಗೆ ಅನುಭವ ಉಂಟು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಸ್ತಿನಿಂದ ವಾಪಸ್ಸು ಬ್ಯಾಂಕ್ಗಳಿಗೆ, ಸಹಕಾರ ಸಂಸ್ಥೆಗಳಿಗೆ ಹಣವನ್ನು ಕಟ್ಟಿದ್ದ ಎಲ್ಲರೂ ಇತ್ತು ಅಂದ್ರೆ ಇಡೀ ರಾಜ್ಯದಲ್ಲೇ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನನ್ನ ಅನುಭವ
ನನ್ನ ಜೀವನದ ಅತ್ಯುತ್ತಮವಾದಂಥ ಅನುಭವ. ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಅನುಭವಗಳಾಗಿದೆ. ಕೊಟ್ಟ ಮಾತನ್ನ ನಾವೆಲ್ಲ ಉಳಿಸ್ಕೊಳ್ತೀವಿ. ನಾನು ಆಗಾಗ ಹೇಳ್ತಾ ಇದ್ದೀನಿ, ವೀರೇಂದ್ರ ಹೆಗಡೆಯವರು ಇಲ್ಲಿದ್ದಾರೆ, ಮಂಜುನಾಥನ್ಗೇನು ಕೊಟ್ಟ ಮಾತನ್ನ ಕಾಸು ಬಿಡದ ತಿಮ್ಮಪ್ಪ, ಮಾತು ಬಿಡದ ಮಂಜುನಾಥ ಅಂತ ಹೇಳಿ. ಹಂಗೆ ಯಾರು ಇಲ್ಲಿ ಧಾರ್ಮಿಕವಾಗಿ ಮಾತನ್ನ ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಳುವಂಥದ್ದೆಲ್ಲ ಕೂಡ ನಾವೆಲ್ಲ ಇಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ತಾವೆಲ್ಲ ಅನೇಕ ಶ್ರಮದಿಂದ ನಿಮ್ಮ ಬದುಕಿನಲ್ಲಿ ನಿಮ್ಮ ಕುಟುಂಬವನ್ನ ನೀವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಕೂಡ ಈ ಜಿಲ್ಲೆ ಬಗ್ಗೆ ಅಪಾರವಾದಂಥ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡಿರೋನು. ನನ್ನ ಎಲ್ಲ ಶಾಸಕ ಮಿತ್ರರಿಗೆ ಹೇಳಿದ್ದೇನೆ, ಸದ್ಯದಲ್ಲೇ ಬರ್ತೇನೆ. ಇಲ್ಲಿಯ ಜನ ವಿದ್ಯಾವಂತರು, ಬುದ್ಧಿವಂತರು, ಅತಿ ಹೆಚ್ಚು ವಿದ್ಯಾವಂತರು ಇಲ್ಲಿದ್ದಾರೆ, ಅತಿ ಹೆಚ್ಚು ಬ್ಯಾಂಕ್ಗಳಲ್ಲಿದೆ. ಹಿಂದೆ ಇವತ್ತು ಈ ದೇಶಕ್ಕೆ ಅತಿ ಹೆಚ್ಚು ರಾಷ್ಟ್ರಕ್ಕೆ ಬ್ಯಾಂಕ್ಗಳನ್ನು ಕೊಟ್ಟಂತ ಧೀಮಂತ ಪುಣ್ಯಭೂಮಿ. ನೀವು ಅದನ್ನ ಪರಂಪರೆಯ ಸಂಸ್ಕೃತಿಯನ್ನ ಇತಿಹಾಸವನ್ನ ನೀವೆಲ್ಲ ಉಳಿಸ್ಕೊಳ್ಬೇಕು. ಜನ ಎಲ್ಲ ದುಬೈಗೆ ಹೋಗ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಶಕ್ತಿ, ವಿದ್ಯಾವಂತರ ಶಕ್ತಿ, ಯುವಕರು ಇಲ್ಲೇ ನೆಲೆಯಲ್ಲಿ ಇದ್ದು ಈ ಭೂಮಿಯಲ್ಲಿ ಇದ್ಕೊಂಡು ಇಲ್ಲೇ ಉದ್ಯೋಗವನ್ನು ಪಟ್ಕೊಂಡು ಇದು ಶಾಂತಿಯ ಭೂಮಿಯಾಗಿ ನೆಲೆಸಬೇಕು. ಅದಕ್ಕೆ ನೀವೆಲ್ಲ ಕೂಡ ಶ್ರಮ ಪಡಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ನಾನು ಮನವಿಯನ್ನು ಮಾಡಿದ್ದೇನೆ. ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೀವಿ ಅಂತ ಇವತ್ತು ಹೇಳ್ತಾರೆ. ಇವತ್ತು ನಾನು, ದಿನೇಶ್ ಗುಂಡೂರಾಯರು, ಲಕ್ಷ್ಮಿಯವರು, ಹೆಬ್ಬಾಳ್ಕರ್ ಅವರು, ತಿಮ್ಮಾಪುರವರು, ನಮ್ಮ ರಾಜಣ್ಣವರು, ನಾವೆಲ್ಲ ಸಹಕಾರದ ಮಂತ್ರಿಯಾಗಿ ನಮ್ಮ ಮೇಲ್ಗಡೆ ನಮ್ಮ ಸ್ಪೀಕರ್ ಸಾಹೇಬ್ ಇದ್ದಾರೆ, ನಮ್ಮ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಸರ್ಕಾರದ ಒಂದು ಸಂಕಲ್ಪ ಈ ಭೂಮಿಯಲ್ಲಿ ಶಾಂತಿಯ ನೆಲೆಯನ್ನ ಮಾಡಬೇಕು, ಈ ಭೂಮಿಯಲ್ಲಿ ಶಾಂತಿ ಇರಬೇಕು. ಸೋದರ ಭಾವತ್ವದಿಂದ ಎಲ್ಲರೂ ಕೂಡ ಯಾವುದೇ ಧರ್ಮ ಇರಲಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾರು ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಾವು ನಂಬಿಕೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ಕೊಂಡಿದ್ದೇವೆ. ಇವತ್ತು ತಾಯಂದಿರು ಇಷ್ಟು ಜನ ಸೇರಿದ್ದೀರಿ, ಎಷ್ಟು ಆತ್ಮವಿಶ್ವಾಸ ನಮಗೆಲ್ಲ ಮೂಡಿದೆ. ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನದ ಮೂಲ, ಈ ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವದ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ಇವತ್ತು ನಿಮ್ಮೆಲ್ಲರಲ್ಲೂ ಕೂಡ ಮನುಷ್ಯತ್ವನ ಕಾಣಬೇಕು, ತಾಯಿಯ ಆಶೀರ್ವಾದ ಮಾಡಬೇಕು, ನಮ್ಗೆಲ್ಲ ಒಳ್ಳೇದಾಗಬೇಕು ಅಂತೇಳಿ ನಮ್ಮ ರಾಜೇಂದ್ರ ಕುಮಾರ್ ಅವರು ಮತ್ತು ಅವರ ಅವರ ಏನು ತಂಡ ನಿಮಗೋಸ್ಕರ ಸೇವೆಯನ್ನು ಮಾಡಿ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಆರ್ಥಿಕವಾಗಿ ಶಕ್ತಿ ನಿಮ್ಮನ್ನು ಕೊಟ್ರೆ ಮನೆಯಲ್ಲಿ ಕುಟುಂಬಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೀವು ಶಕ್ತಿಯನ್ನು ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬಾಂಗ್ಲಾದೇಶದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳಿದ್ದಾರೆ, ಇವತ್ತು ಅಧ್ಯಕ್ಷರು ಯೂನುಸ್. ನಾನು 25 ವರ್ಷದಿಂದ ನನಗೆ ಒಂದು ಮಾತು ನೆನಪು ಬರ್ತದೆ. ಅವರು ನೋಬೆಲ್ ಪ್ರಶಸ್ತಿ ಸಿಕ್ತು. ಅವರು ನಿಮಗೆ ಕರಾವಳಿ ಪ್ರದೇಶದವರು. ಆ ಕರಾವಳಿ ಪ್ರದೇಶದಲ್ಲಿ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದಾಗ ಒಂದು ಮಾತು ಕೇಳ್ತಾರೆ ಅವರು, ಏನು ಇದ್ರ ಗುಟ್ಟೇನು ಅಂತ. ಅವ್ರು ಹೇಳ್ತಾರೆ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ. ಇಂಗ್ಲಿಷಲ್ಲಿ ಅವ್ರು ಹೇಳ್ತಾರೆ, ಇಫ್ ಯು ಟೀಚ್ ಇಮ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್. ಅಂದ್ರೆ ಮೀನನ್ನ ಕೊಟ್ರೆ ಒಬ್ಬಗೆ ಒಂದು ಹೊತ್ತು ಊಟಕ್ಕೆ ಆಗ್ತದೆ, ಆದ್ರೆ ಮೀನಿಡಿ ಅಂತ ಕಲಗಾರಿಕೆಯನ್ನು ಕೊಟ್ರೆ ಇಡೀ ಜೀವನಕ್ಕೆ ಅವನಿಗೆ ಅನುಕೂಲ ಆಗ್ತದೆ ಅಂತ. ಹಂಗಾರಿ ಸರ್ಕಾರಿ ತತ್ವದಲ್ಲೇ ಇವತ್ತು ಏನು ನಿಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಹಣ ತೆಗೆದುಕೊಂಡು ಹಣ ವಾಪಸ್ ಕೊಟ್ಟು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ ಈ ಸಹಕಾರ ತತ್ವದಲ್ಲಿ ಏನು ಇವತ್ತು ನಿಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟ್ ನಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಶಕ್ತಿ ಅಡಿಪಾಯವನ್ನು ಮಾಡುವಂತ ಕೆಲಸಕ್ಕೆ ಇವತ್ತು ನಾವೆಲ್ಲ ಕೈ ಹಾಕಿದ್ದೇವೆ. ಆದ್ರಿಂದ ದೇವರು, ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಅವಕಾಶ ಕೊಟ್ಟಾಗ ನಿಮ್ಮ ಸೇವೆ ಮಾಡಬೇಕು. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡೆ. ನಮ್ಮ ಮನೆ ನಾಯಕರಿದ್ದಾರೆ, ಬಿಜೆಪಿ ನಾಯಕರೆಲ್ಲ ನೋಡಿರ್ಬೋದು. ಆಗ ಒಂದು ಮಾತು ಹೇಳಿದೆ, ನನಗೆ ಇಬ್ಬರ ಬಗ್ಗೆ ನಂಬಿಕೆ, ಒಂದು ಹೆಣ್ಣು ಮಗಳು, ಒಂದು ಯುವಕರ ಮೇಲೆ ನನ್ನ ನಂಬಿಕೆ. ಇವರಿಬ್ಬರು ಸೇರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬದಲಾವಣೆಯನ್ನು ಮಾಡಬಹುದು ಅಂತ. ಅದಕ್ಕೆ ತೀರ್ಮಾನ ಮಾಡಿ 5 ಗ್ಯಾರಂಟಿಗಳನ್ನು ಕೊಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ರೂಪಿಸಿ ನಿಮ್ಮೆಲ್ಲರೂ ಕೂಡ 2,000 ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭವನ್ನು ಮಾಡಿದ್ರು. ಬಹುಶಃ ಅದರಿಂದ ನಿಮ್ಮೆಲ್ಲರೂ ಕೂಡ ಈ ಸಾಲಗಳನ್ನ ವಾಪಸ್ ಕಟ್ಟಲಿಕ್ಕೆ ಒಂದು ಅವಕಾಶ ಆಗ್ತಾ ಇದೆ. ಎಲ್ಲ ನನ್ನ ತಾಯಂದಿರು ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಎಲ್ಲ ನನ್ನ ತಾಯಂದಿರ ಮನೆಯಲ್ಲಿ ಬೆಳಕಿಗೆ 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡುವಂತ ಒಂದು ಅವಕಾಶ ಕೊಡ್ತಾ ಇದ್ದೀವಿ. 10 kg ಅಕ್ಕಿ ಕೊಡುವಂತ ಅವಕಾಶ ಕೊಡ್ತಾ ಇದ್ದೀವಿ.
ನಾನು ಬೇರೆ ರಾಜಕೀಯ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದರೆ ಕೊಟ್ಟಂತ ಅವಕಾಶದಲ್ಲೇ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ಇವತ್ತು ಬಂದು ನಾನು ನಿಮ್ಮ ಮುಂದೆ ನಿಂತ್ಕೊಂಡಿರೋದು ನಿಮ್ಮ ಋಣವನ್ನ ತೀರಿಸಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ಸ್ನೇಹಿತರಂತ ರಾಜೇಂದ್ರ ಕುಮಾರ್ ಬ್ಯಾಂಕಲ್ಲಿ ದುಡ್ಡಿದೇನು ಪ್ರಯೋಜನ ಇಲ್ಲ, ಯಾವ ಬ್ಯಾಂಕಲ್ಲಿ ದುಡ್ಡಿದೇನು ಪ್ರಯೋಜನ ಇಲ್ಲ. ಸಾಯಿಬಾಬಾ ಅವರು ಒಂದ್ ಕಡೆ ಒಂದು ಮಾತು ಹೇಳಿದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ. ದುಡ್ಡು ಎಲ್ಲಾರು ಒಂದ್ ಕಡೆ ಇತ್ತು ಅಂತ ಅಂದ್ರೆ ನಿಮ್ಮ ಮನೇಲೆ ಕುಡಿಕೆ ಮಡಕೆಲಿ ಇಟ್ಟರೆ ಕಳ್ಳರು ಬರ್ತಾರೆ, ಇನ್ಕಮ್ ಟ್ಯಾಕ್ಸ್ ಬರ್ತಾರೆ, ಸೇಲ್ ಟ್ಯಾಕ್ಸ್ ಬರ್ತಾರೆ, ಕಮರ್ಷಿಯಲ್ ಟ್ಯಾಕ್ಸ್ ಬಂದ್ಬಿಡ್ತಾರೆ. ಹಂಗೆ ಬ್ಯಾಂಕಲ್ಲೂ ಕೂಡ ಒಂದ್ ಕಡೆ ಇರಬಾರ್ದು, ಸರ್ಕ್ಯುಲೇಷನ್ ಆಗಬೇಕು. ಬ್ಲಡ್ ಒಂದ್ ಕಡೆ ಇತ್ತು ಅಂದ್ರೆ BP ಬಂದ್ಬಿಡ್ತದೆ, ಶುಗರ್ ಬಂದ್ಬಿಡ್ತದೆ, ಇನ್ನೊಂದು ಕಾಯಿಲೆ ಬಂದ್ಬಿಡ್ತದೆ. ಹಂಗೆ ಅದು ಸರ್ಕ್ಯುಲೇಷನ್ ಆಗಬೇಕು. ಯಾವಾಗ ಬ್ಯಾಂಕ್ನವರು ವಾಪಸ್ ನಿಮ್ಗೆ ದುಡ್ಡು ಕೊಡ್ತಾರೆ, ನೀವು ಅನುಕೂಲ ನೀವು ಬೆಳಿತೀರಿ, ವಾಪಸ್ ಬ್ಯಾಂಕ್ ಕಟ್ತೀರಿ, ಆಗ ಮಾತ್ರ ಬ್ಯಾಂಕ್ ಆರೋಗ್ಯಕರವಾಗಿರ್ತದೆ. ಆಗ ಮಾತ್ರ ಆರ್ಥಿಕವಾಗಿ ಮನುಷ್ಯನ ಬ್ಲಡ್ ಕೂಡ ಸರ್ಕ್ಯುಲೇಟ್ ಆದ್ರೂ ಕೂಡ ನೀವು ಕೂಡ ಆರೋಗ್ಯವಾಗಿರ್ತೀರಿ. ಇದೇ ಬ್ಯಾಂಕಿನ ಸಾಕಾರ ತತ್ವದ ಒಂದು ದೊಡ್ಡ ಒಂದು ಬಿಡಿ. ರಾಜಣ್ಣವರು ಇಲ್ಲಿದ್ದಾರೆ, ಕೂತ ಒಂದೇ ಕುರ್ಚಿ, ಒಂದೇ ಚೆಂಡು. ಅದಕ್ಕೆ 35 ವರ್ಷದಿಂದ ಪರ್ಮನೆಂಟ್ ಆಗಿ ನಮ್ಮ ರಾಜಣ್ಣವರು ಕೂತ್ಕೊಂಡೇ ಇದ್ದಾರೆ. ಅವ್ನು ಇಳ್ಸಕ್ಕೆ ಆಯ್ತಲ್ಲ ನಮ್ಮ ಕೈ, ಏನ್ ಮಾಡಿದ್ರು ಇಳ್ಸಕ್ಕಾಗ್ತದೆ. ಇರ್ಲಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ತಮಾಷೆ ಹೇಳ್ತಾ ಇದ್ದೀನಿ, ಸಾಕಾರದ ತತ್ವದ ಒಂದು ಮೂಲ. ಹಂಗೆ ಇವತ್ತು ಇನ್ನ ಬೇಕಾದಷ್ಟು ಮಾತಾಡಕ್ ನನಗೆ ಆಸೆ ಇದೆ. ಬಹಳ ಜನ ಮಂತ್ರಿಗಳು ಮಾತಾಡೋರಿದ್ದಾರೆ, ಹೆಣ್ಣು ಮಕ್ಕಳು ಮಾತಾಡೋರಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಸ್ಪೀಕರು, ಗವರ್ನರ್ ಸಾಹೇಬರು, ಶ್ರೀಗಳ ವಚನ, ಆಶೀರ್ವಚನ ಎಲ್ಲ ಕೂಡ ನಾವು ಕೇಳಿದ್ದೇವೆ. ಬಹಳ ಸಂತೋಷದಿಂದ ಇವತ್ತು ಬಂದಿದ್ದೇವೆ. ಇದು ಪಕ್ಷ ವಿಚಾರ ಅಲ್ಲ, ಇದು ಸಾಕಾರ ತತ್ವ. ಎಲ್ಲರೂ ಕೂಡ ಇಡೀ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಈ ಜಿಲ್ಲೆಯ ಮಹತ್ವವನ್ನು ಹೆಚ್ಚಿಸಿ, ಈ ಜಿಲ್ಲೆಯಲ್ಲಿ ಇದ್ದಂತ ಪರಂಪರೆ ಇತಿಹಾಸವನ್ನು ಉಳಿಸಿ ಗೌರವನ ಮಾಡಿಸಿ, ಇದೊಂದು ಅಭಿವೃದ್ಧಿಶೀಲವಾದಂತ ಜಿಲ್ಲೆ. ಎಲ್ಲಿ ನೋಡಿದ್ರು ಕೂಡ ಸಮುದ್ರ ಇದೆ, ಎಲ್ಲಿ ಹಾರ್ಬರ್ ಇದೆ. ಆ ಜಿಲ್ಲೆಗಳು ನೀವು ಮಂಗಳೂರು ನೋಡಿ, ನೀವು ಕಲ್ಕಟ್ಟ ನೋಡಿ, ನೀವು ಚೆನ್ನೈ ನೋಡಿ, ಯಾವ ರೀತಿ ಬೆಳೀತಾ ಇದೆ. ಹಂಗೆ ಮತ್ತೆ ಇತಿಹಾಸ ಪುಟಕ್ಕೆ ಮತ್ತೆ ಈ ಮಂಗಳೂರನ್ನ ಸೇರಿಸಿ, ಈ ಕರಾವಳಿ ಪ್ರದೇಶ ಸೇರಿಸಿ, ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಈ ರಾಜ್ಯದ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಮಾತನ್ನ ಹೇಳಿ, ತಮ್ಮ ಆಶೀರ್ವಾದ ನನಗಿನ್ನೇನು ಬೇಡ ತಾಯಿ, ಇನ್ನೇನು ನಿಮ್ಮನ್ನು ಕೇಳ್ತಾ ಇಲ್ಲ. ನಿಮ್ಮ ಆಶೀರ್ವಾದ ಈ DK ಶಿವಕುಮಾರ್ ಮೇಲೆ ಇರಲಿ ಅಂತ ಒಂದು ಮಾತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಶ್ರೀ ರಾಜೇಂದ್ರ ಕುಮಾರ್ ಅವರು, ಅವರ ತಂಡದವರು ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ. ಇದು ಯಾವ ಅಧಿಕಾರನೂ ಬಯಸ್ತೇ ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಏನ್ ಮಾಡ್ತೀವಿ ಒಂದು ಮುಖ್ಯ. ಹಂಗೆ ರಾಜೇಂದ್ರ ಕುಮಾರ್ ಮತ್ತು ತಂಡ ಇಷ್ಟು ಹೆಣ್ಣು ಮಕ್ಕಳ ಬದುಕಿನಲ್ಲಿ ಒಂದು ಶಾಶ್ವತವಾಗಿ ಕೆಲಸವನ್ನು ಮಾಡಿ ನಿಮ್ಮ ಜೀವನಕ್ಕೆ ಒಂದು ಜ್ಯೋತಿಯನ್ನು ಬೆಳೆಸಿದ್ದಾರಲ್ಲ, ಅವ್ರಿಗೂ ಸರ್ಕಾರದ ಪರವಾಗಿ ಅವರಿಗೆ ತುಂಬ ಹೃದಯ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ. ಗಮನಿಸಿದವರು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು, ಅವರ ಉಪಸ್ಥಿತಿ ಮತ್ತು ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡದ್ದು ನಮ್ಮೆಲ್ಲರಿಗೂ ಇನ್ನಷ್ಟು ಸಂತಸವನ್ನ ನೀಡಿದೆ ಎನ್ನುವಂತ ಮಾತಿನೊಂದಿಗೆ ಇನ್ನು ಮುಂದೆ ಅರ್ಪಣೆಯ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಬಂಧುಗಳೇ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆಯಾಗಿ ಇಂದಿಗೆ 25 ವರ್ಷದ ಸಂಭ್ರಮ. ಹಾಗಾಗಿ ಈ ಒಂದು ಅರ್ಥಪೂರ್ಣವಾದಂತಹ ವೇದಿಕೆ ಸೇರ್ತಾ ಇದ್ದೇವೆ. ಈ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಅನ್ನ ಕಟ್ಟಿ ಬೆಳೆಸುವಲ್ಲಿ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಹರ್ನಿಶಿ ಪರಿಶ್ರಮವನ್ನ ನಾವಿಂದು ಮರೆಯುವಂತಿಲ್ಲ. ಹಾಗಾಗಿ 8 ಜಿಲ್ಲೆಯಲ್ಲಿ ಸರಿಸುಮಾರು 9 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರು ಸಕ್ರಿಯವಾಗಿ ತಮ್ಮ ಸೇವೆಯನ್ನ ಈ ನವೋದಯ ಟ್ರಸ್ಟ್ ಮುಖಾಂತರ ನೀಡ್ತಾ ಇದ್ದಾರೆ. ಟ್ರಸ್ಟ್ ಸ್ವಸಹಾಯ ಸಂಘದ ಎಲ್ಲ ಮಹಿಳೆಯರ ಜೊತೆಯಾಗಿ ಒಂದು ನವದುರ್ಗೆಯರ ದ್ಯೋತಕವಾಗಿ ನಮ್ಮ ಅಧ್ಯಕ್ಷರನ್ನ ಗೌರವಿಸಬೇಕು ಎನ್ನುವಂತ ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಆ ಮಹಿಳೆಯರ ಒಂದು ಒತ್ತಾಸೆಯಂತೆ 9 ಮಂದಿಗೆ ಒಂದು ಅವಕಾಶವನ್ನ ನೀಡ್ತಾ ಇದ್ದೇವೆ. ನವದುರ್ಗೆಯರ ದ್ಯೋತಕವಾಗಿ ಆ ವೇದಿಕೆಗೆ ಬಂದು ನಮ್ಮ ಅಧ್ಯಕ್ಷರನ್ನ ದಂಪತಿ ಸಮೇತವಾಗಿ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ದಂಪತಿಗಳು ಸನ್ಮಾನದ ಗೌರವ ಪೀಠವನ್ನ ಅಲಂಕರಿಸಬೇಕು. ನಮ್ಮ ರಜತ ಮಹೋತ್ಸವ ಸಮಿತಿ ರಾಜೇಂದ್ರ ಕುಮಾರ್ ಹಾಗೂ ಅರುಣಾ ರಾಜೇಂದ್ರ ಕುಮಾರ್ ದಂಪತಿಗಳು ಜೊತೆಯಾಗಿ ಸನ್ಮಾನದ ಗೌರವ ಪೀಠವನ್ನ ಅಲಂಕರಿಸಬೇಕು ಅಂತ ವಿನಂತಿ. ಒಂದುಗಳೇ ಅಕ್ಷರಗಳಿಗೆ ಅರ್ಥ ಬರುವುದು ವಾಕ್ಯವೊಂದನ್ನ ಸೃಷ್ಟಿಸಿದಾಗ, ರೇಖೆಗಳಿಗೆ ಗಣ್ಯತೆ ಬರುವುದು ಅದು ಆಕೃತಿಯೊಂದನ್ನ ನಿರ್ಮಿಸಿದಾಗ, ಅಂಕೆಯೊಂದಕ್ಕೆ ಗೌರವ ಬರುವುದು ಅದು ಸಂಖ್ಯೆಯೊಂದಿಗೆ ಜೊತೆಯಾದಾಗ, ಹಾಗೆ ಅಲ್ಪಾತ್ಮನಾಗಿ ಬಂದ ಮಾನವ ತನ್ನ ಸಾಧನೆಯಿಂದ ಮಹಾತ್ಮನಾಗಿ ಸಮಾಜದಲ್ಲಿ ಗೌರವಿಸಲ್ಪಡ್ತಾರೆ. ಹಾಗಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಸಹಕಾರ ಕ್ಷೇತ್ರದಲ್ಲಿ ಹಾಗೆ ಸಮಾಜಮುಖಿ ಚಿಂತನೆ ಇರುವಂತಹ ಈ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ
ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರ ಬದುಕಿಗೆ ಒಂದು ಶಕ್ತಿಯನ್ನ, ಮಹಿಳೆಯರ ಬದುಕಿನ ಆರ್ಥಿಕ ಸ್ವಾವಲಂಬನೆಗೆ ನೀಡಿದಂತಹ ಕೊಡುಗೆಯನ್ನ ಗುರುತಿಸಿ ಗೌರವಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಈ ರೀತಿಯಾಗಿ ನಮ್ಮ ಮಾನನೀಯ ರಾಜ್ಯಪಾಲರ ಉಪಸ್ಥಿತಿ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೆ ಗಣವಂತ ಸಚಿವರು, ಎಲ್ಲ ರಾಜ್ಯದ ಧುರೀಣರು, ಸಹಕಾರಿ ಮುಖ್ಯಸ್ಥರು ಎಲ್ಲರೂ ಕೂಡ ಜೊತೆಯಾಗಿದ್ದುಕೊಂಡು ಈ ಗೌರವಾರ್ಪಣೆಯನ್ನ ನಡೆಸಿಕೊಳ್ಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಎದ್ದು ನಿಂತು ಒಂದು ಜೋರಾದ ಕೈ ಚಪ್ಪಲಿನ ಗೌರವವನ್ನು ಸಲ್ಲಿಸಿ ಎಲ್ಲರೂ ಕೂಡ ಎದ್ದು ನಿಂತು ನಿರಂತರವಾಗಿ 25 ವರ್ಷ ಬೆಳ್ಳಿ ಹಬ್ಬೆಯ ಸ್ವಸಹಾಯ ಗುಂಪುಗಳ ಈ ಸಂಭ್ರಮದ ವೇದಿಕೆ ನವದುರ್ಗೆಯರ ದ್ಯೋತಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ, ಸಮಾಜಮುಖಿ ಕ್ಷೇತ್ರದಲ್ಲಿ ನಿರಂತರವಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಸೇವೆಯನ್ನ ಈ ವೇದಿಕೆಯಲ್ಲಿ ನಡೆಸಿದವರಿಗೆ ಗೌರವವನ್ನು ಅತ್ಯಂತ ಪ್ರೀತಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಪ್ರೀತಿ ಗೌರವವನ್ನು ಸ್ವೀಕರಿಸುವಂತವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮನದ ಇಂಗಿತವನ್ನು ತಮ್ಮೆಲ್ಲರ ಮುಂದೆ ಇಡುವುದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತಾ ಮಜೂರು. ನಾವು ಕಾಪು ತಾಲೂಕು ಮಜೂರು ಗ್ರಾಮದ ನಂದಿನಿ ನವೋದಯ ಸಂಘದ ಸದಸ್ಯರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನಾವು ನಮ್ಮ ನವೋದಯದ ಹರಿಕಾರರಾದ ರಾಜೇಂದ್ರ ಕುಮಾರ್ ಅವರಿಗೆ ವಂದಿಸುತ್ತಾ ನಾವು 2000 ಇಸವಿಯಲ್ಲಿ ಮಜೂರು ಗ್ರಾಮದಲ್ಲಿ ನಂದಿನಿ ನವೋದಯ ಸ್ವಸಹಾಯವನ್ನು ರಚನೆ ಮಾಡಿದೆವು. ಆಗ ನಮ್ಮ ಅಧ್ಯಕ್ಷರಾಗಿದ್ದ ದಿವಂಗತ ಲಕ್ಷ್ಮಣ್ ಪೂಜಾರಿ ಅವರು ನಮಗೆ ನಂದಿನಿ ನವೋದಯ ಸ್ವಸಹಾಯ ಸಂಘವನ್ನು ರಚನೆ ಮಾಡಿ ಅದರಲ್ಲಿ ನನ್ನನ್ನು ಮೊದಲ ಬಾರಿಗೆ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಆಗ ನಾನು ಕೇಳಿದೆ, ನನಗೆ ನವೋದಯ ಸಂಘದ ಬಗ್ಗೆ ಏನು ಮಾಹಿತಿ ಇಲ್ಲದೆ ನೀವು ನನ್ನನ್ನು ಯಾಕೆ ಕಾರ್ಯದರ್ಶಿ ಮಾಡಿದ್ರಿ ಅಂತ. ಅದಕ್ಕೆ ಅವರು ಹೇಳಿದರು, ಅವಕಾಶಗಳು ಯಾವಾಗಲೂ ಸಿಗುವುದಿಲ್ಲ ಪ್ರಭಾ, ನಿನಗೆ ಅವಕಾಶ ಸಿಕ್ಕಾಗ ನೀನು ಬಿಡಬೇಡ. ಇದು ನವೋದಯ ಸ್ವಸಹಾಯ ಸಂಘದಿಂದಲೇ ನೀನು 4 ಜನರಿಗೆ ಗುರುತಿಸುವ ಮಟ್ಟಿಗೆ ಬೆಳೀತಿ, ಅದು ಆಗ ನನ್ನ ನೆನಪಿಸಿಕೊಳ್ಳು ಅಂತ ಹೇಳಿದ್ದಾರೆ. ಮತ್ತು ನಮ್ಮ ರಾಜೇಂದ್ರ ಕುಮಾರ್ ಅವರ ಇದು ಸ್ವಸಹಾಯ ಗುಂಪಿನ ನಮ್ಮ STC ಗುಂಪಿನಲ್ಲಿ ನಮಗೆ ಅಲ್ಲಿವರೆಗೆ ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿನಲ್ಲಿ ಚೆಕ್ ವ್ಯವಹಾರ ಹೇಗೆ ಮಾಡೋದು ಅದರ ಬಗ್ಗೆ ಏನೇ ಮಾಹಿತಿ ಇರಲಿಲ್ಲ. ಪೋಸ್ಟಲ್ಲಿ ಒಂದು ಅಕೌಂಟ್ ಇತ್ತು ನಮ್ಮದೆಲ್ಲ. ಮತ್ತು ನಾವು ಬ್ಯಾಂಕ್ ವ್ಯವಹಾರ ಕಲಿತದ್ದೇ ನವೋದಯ ಸ್ವಸಹಾಯ ಸಂಘದಿಂದ. ನಮ್ಮ ಪ್ರೇರಕಿಯವರಾದ ಅನಿತಾ ಉದಯಕುಮಾರ್ ಮತ್ತು ಹರಿನಾಥ್ ಸರ್ ಅವರು ನಮಗೆ ತುಂಬ ಇದು ಮಾಡಿ, ಅವರಿಗೆ ನಾನು ಒಮ್ಮೆ ಹೇಳಿದ್ದೆ, ಅನಿತಾ ಉದಯಕುಮಾರ್ ಅವರಿಗೆ, ನನಗೆ ನಾನು ಏನಾದರೂ ಗುರುತಿಸುವಾಗೆ ಆಗಿದ್ದರೆ ಅದು ನವೋದಯದಿಂದ, ನನಗೆ ಅದನ್ನೊಂದು ವೇದಿಕೆಯಲ್ಲಿ ಹೇಳಬೇಕಂತ. ಅವರು ಇಷ್ಟು ದೊಡ್ಡ ವೇದಿಕೆಯನ್ನು ನನಗೆ ಕೊಡ್ತಾರೆ ಅಂತ ನಾನು ಎನಿಸಲಿಲ್ಲ. ನನ್ನಿಂದ ಮಾತಾಡುವಾಗ ಏನಾದರೂ ತಪ್ಪಾದರೆ ಕ್ಷಮಿಸಿ. ಎಲ್ಲರ ಮುಂದೆ ಇಡುವಂತಹ ಪ್ರಯತ್ನವನ್ನು ಈ ವೇದಿಕೆ ಮುಖಾಂತರ ಮಾಡಿದ್ದಾರೆ. ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಬಂಧುಗಳು, ವೇದಿಕೆಯಲ್ಲಿ ನಮ್ಮೊಂದಿಗೆ ಇಂದಿನ ದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನ ನೀಡುವುದಕ್ಕೆ ಜೊತೆಯಾದವರು ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಪೇಜಾವರ ಅಧೋಕ್ಷಜ ಮಠ, ಉಡುಪಿ. ಇಂದಿನ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಅವರು ಜೊತೆಯಾಗಿದ್ದಾರೆ. ಪೂಜ್ಯ ಶ್ರೀವರ್ಯರ ಮಂಗಳವಂತರಾಕ್ಷತೆ ಅವರ ಮಾತಿಗೆ ನಾವೆಲ್ಲರೂ ಕಿವಿಯಾಗೋಣ ಎನ್ನುತ್ತಾ ತಮ್ಮಲ್ಲರಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪೂಜ್ಯ ಪೇಜಾವರ ಶ್ರೀಗಳಿದ್ದ ಆಶೀರ್ವಚನದ ಮಾತು. ಬಂಧತ್ರಯೋಪೇತಂ ಭೀಷ್ಮೀ ಮುದ್ರಕರಾಕೃತಿ. ಸಹಕಾರಿ ಕ್ಷೇತ್ರದ ಮೂಲಮಂತ್ರವನ್ನು ಜಗತ್ತಿಗೆ ಉಪದೇಶಿಸಿರತಕ್ಕಂತಹ ಕೃಷ್ಣನನ್ನು ಮೊದಲಾಗಿ ನೆನೆದು ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತ್ವಃ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮವಾಪ್ಸ್ಯಥ ಅನ್ನುವ ಸಹಕಾರಿ ತತ್ವದ ಸೂತ್ರವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟಂತಹ ಶ್ರೀಕೃಷ್ಣನನ್ನು ಮೊದಲಾಗಿ ನೆನೆದು ಅವನ ಆಶೀರ್ವಾದವನ್ನು ಈ ಸಹಕಾರಿ ಕ್ಷೇತ್ರದ ಎಲ್ಲ ಬಂಧುಗಳಿಗೂ ಕೂಡ ಪ್ರಾರ್ಥನೆ ಮಾಡ್ತಾ ಮಾತನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಹಕಾರಿ ಕ್ಷೇತ್ರದ ವೈಭವ ನಮ್ಮ ಈ
ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗತಕಾಲದ ಇತಿಹಾಸ ಮಾತ್ರ ಅಲ್ಲ, ಇತಿಹಾಸದಲ್ಲಿ ಅಂತಹ ಮಹಾತ್ಮರನ್ನು ಅನೇಕ ಮಂದಿ ನಾವು ಕಾಣ್ತಾ ಇದ್ದೇವೆ. ಆ ವೈಭವ ಅದು ಇತಿಹಾಸದ ವೈಭವ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ವೈಭವವನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿರತಕ್ಕಂಥವ್ರು ನಮ್ಮ ಇವತ್ತು ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ವಿಶೇಷವಾಗಿ ಬದುಕನ್ನು ಪ್ರೀತಿಸುವ ನಮ್ಮ ಮಾತೆಯರನ್ನು ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟುವ, ಸಮಾಜವನ್ನು ಬೆಳೆಸುವ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಮಾತೆಯರನ್ನು ಎರಡೂ ಕುಲಗಳನ್ನು ಉದ್ಧರಿಸುವಂತಹ ಮಾತೆಯರು ಅಂತ ಕರೆದಿದ್ದಾರೆ. ಒಂದು ಹೆತ್ತ ಕುಲ, ಇನ್ನೊಂದು ಹೊಕ್ಕ ಕುಲ, ಎರಡನ್ನೂ ಕೂಡ ಉದ್ಧರಿಸುವಂತಹ ದೊಡ್ಡ ಜವಾಬ್ದಾರಿ ಆ ಮಾತೆಯರ ಮೇಲೆ ಇದೆ. ಅಂತಹ ಮಾತೆಯರನ್ನು ಒಗ್ಗೂಡಿಸುವ ಮೂಲಕ ಸಮಾಜಕ್ಕೆ ದೊಡ್ಡ ಒಂದು ಮಾರ್ಗದರ್ಶನವನ್ನು ನಮ್ಮ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಾವು ಶತ್ರು ದೇಶದಿಂದ ಯುದ್ಧ ನಡೆಯುವ ಈ ಪ್ರಸಂಗದಲ್ಲಿ ಎಲ್ಲರೂ ನಾವೊಂದು ಒಗ್ಗಟ್ಟನ್ನು ಕಾಡ್ತಾ ಇದ್ದೇವೆ. ನಮ್ಮ ವ್ಯವಸ್ಥೆಯನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಒಕ್ಕರಲ್ಲಿಂದ ಬೆಂಬಲಿಸ್ತಾ ಇದ್ದೇವೆ. ಇಂತಹ ಬೆಂಬಲ ಕೇವಲ ಯುದ್ಧ ಕಾಲದಲ್ಲಿ ಮಾತ್ರ ಅಲ್ಲ, ಸತತವೂ ಕೂಡ ನಮ್ಮಲ್ಲಿ ಬೇಕು. ನಮ್ಮ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡು, ವ್ಯವಸ್ಥೆಯನ್ನು ಅಪ್ಪಿಕೊಂಡು ಆ ವ್ಯವಸ್ಥೆಗೆ, ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಪರಸ್ಪರ ದ್ವೇಷ, ಅಸೂಯೆ ಇವುಗಳಿಂದ ಸಮಾಜದ ಶಾಂತಿ ಕದಡದಂತೆ ಮನಸ್ತಾಪಗಳು, ತೊಂದರೆಗಳು ಸಹಜ. ಆ ಕಾಲದಲ್ಲಿ ನಾವು ಇವನ್ನೆಲ್ಲ ಸರಿಪಡೋದಕ್ಕೋಸ್ಕರವೇ ಇಟ್ಟುಕೊಂಡಿರತಕ್ಕಂತಹ ವ್ಯವಸ್ಥೆ ಈ ಸರ್ಕಾರ. ಎಲ್ಲರೂ ಕೂಡ ಆ ಸರ್ಕಾರಕ್ಕೆ ಕೈ ಜೋಡಿಸಿದಾಗ ಇವತ್ತು ಸಮಾಜದಲ್ಲಿ ನಾವು ಕಾಣ್ತಾ ಇರತಕ್ಕಂತಹ ಏನೆಲ್ಲ ಅಬದ್ಧಗಳಿದ್ದಾವೆ ಅವೆಲ್ಲದರಿಂದ ಮುಕ್ತರಾಗಬಹುದು. ಈ ಸಹಕಾರ ಕ್ಷೇತ್ರ ಆ ರೀತಿಯ ಪರಸ್ಪರರೊಳಗಿನ ಸಹಕಾರವನ್ನು ಉತ್ತೇಜಿಸ್ತಾ ಇದೆ. ಅಂತಹ ದೊಡ್ಡ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ 25 ವರ್ಷಗಳಿಂದ ವಿಶೇಷವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಅವರನ್ನು ಅಭಿನಂದಿಸಲಿಕ್ಕೆ ಬಂದಿರತಕ್ಕಂತಹ ಈ ವ್ಯವಸ್ಥೆಯನ್ನು ಅಭಿನಂದಿಸಲಿಕ್ಕೆ ಬಂದಿರತಕ್ಕಂತಹ ಸಮಾಜದ ಎಲ್ಲ ಗಣ್ಯರು, ನಮ್ಮ ಜನಪ್ರತಿನಿಧಿಗಳು, ಎಲ್ಲರೂ ನಾಯಕರನ್ನು ಅಭಿನಂದಿಸಿ ಎಲ್ಲ ಮಾತೆಯರಿಗೂ ಕೃಷ್ಣ ಅನುಗ್ರಹವನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ ಸ್ಮರಣ ಸಂಚಿಕೆ ಬಿಡುಗಡೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು, ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಮಾನ್ಯ ರಾಜ್ಯಸಭಾ ಸದಸ್ಯರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಸಂತೃಪ್ತಿ ಸ್ಮರಣ ಸಂಚಿಕೆ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ರಜತ ಸಂಭ್ರಮದ ಈ ಕಾರ್ಯಕ್ರಮ ಒಂದು ಯಶಸ್ವಿ ವೇದಿಕೆ ಕುರಿತಾದಂತ ಸ್ಮರಣ ಸಂಚಿಕೆಯನ್ನ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಅಮೃತ ಹಸ್ತದಿಂದ ಸ್ಮರಣ ಸಂಚಿಕೆಯ ಅನಾವರಣವನ್ನು ನಡೆಸ್ತಾ ಇದ್ದೇವೆ. ಅನಾವರಣವನ್ನು ನಡೆಸ್ತಾ ಇದ್ದೇವೆ. ಜೊತೆ ವೇದಿಕೆಯಲ್ಲಿದ್ದಾರೆ. ಧನ್ಯವಾದಗಳು. ಸಿಟಿಬಿ ಕಾಫಿ ಟೇಬಲ್ ಬುಕ್ ನಮ್ಮ ಟೈಮ್ಸ್ ಗ್ರೂಪ್ ವಿಜಯ ಕರ್ನಾಟಕ ಸಂಸ್ಥೆಯ ವತಿಯಿಂದ ನವೋದಯ ಟ್ರಸ್ಟ್ ಮತ್ತು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಕಾರ್ಯವೈಖರಿಯ ಕುರಿತಾಗಿ ಒಂದು ಸ್ಮರಣ ಸಂಚಿಕೆ ಪುಸ್ತಕವನ್ನ ನಮ್ಮ ಟೈಮ್ಸ್ ನ ಸಿಬ್ಬಂದಿಗಳು ಜೊತೆಯಾಗಿದ್ದುಕೊಂಡು ಪೂಜ್ಯ ಕಾವಂದರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನ ನಡೆಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ, ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಮಾನ್ಯ ರಾಜ್ಯಸಭಾ ಸದಸ್ಯರು. ವೇದಿಕೆಯಲ್ಲಿ ವಿಜಯ ಕರ್ನಾಟಕ ಟೈಮ್ಸ್ ಆಫ್ ಇಂಡಿಯಾ ವತಿಯಿಂದ ಈ ಕಾರ್ಯಕ್ರಮದ ಅಂಗವಾಗಿ ಅನಾವರಣವನ್ನು ನಡೆಸ್ತಾ ಇದ್ದೇವೆ. ಪೂಜ್ಯ
ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಮಾನ್ಯ ರಾಜ್ಯಸಭಾ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಎಂ ಎನ್ ಇರುವ ಎಲ್ಲ ಸಚಿವರೇ ಮತ್ತು ಗಣತಂತ್ರದ ಎಲ್ಲ ವಿಧಾನಸಭಾ ಪರಿಷತ್ತಿನ ವಿಧಾನಸಭೆ ಸದಸ್ಯರು, ಯಾಕಂದರೆ ನಾನು ಮಾದರಿಯಾಗಿ ಸಂಕ್ಷಿಪ್ತವಾಗಿ ಮಾತು ಕೊಡಿಸ್ತೇನೆ, ಎಲ್ಲರೂ ಹೀಗೆ ಮಾಡ್ಬೋದು ಅಂತೇಳಿ. ಈಗ ನಮ್ಮ ಎಂ ಎನ್ ರಾಜೇಂದ್ರ ಕುಮಾರ್ ಅವರ 25 ವರ್ಷಗಳ ಸಾಧನೆಯನ್ನು ನಾವು ಮೆಲುಕು ಹಾಕುವುದಕ್ಕಾಗಿ ಇಲ್ಲಿ ಬಂದು ಸೇರಿದ್ದೇವೆ. ಅತ್ತ ನಮ್ಮ ದೇಶದ ಗಡಿಯಲ್ಲಿ ಯುದ್ಧದ ವಾತಾವರಣ ಇದ್ದು ಎಲ್ಲ ಆ ಭಾಗದ ಜನ ಭಾಳ ಎಚ್ಚರವಾಗಿದೆ. ನಾವು ದಕ್ಷಿಣ ಭಾರತದಲ್ಲಿ ಬಹಳ ತಂಪಾಗಿದ್ದೇವೆ. ಯಾವಾಗಲೂ ಯಾವ ಘಟನೆ ನಡೆದರೂ ಕೂಡ ದಕ್ಷಿಣ ಭಾರತಕ್ಕೆ ಸಮಸ್ಯೆ ಬರೋದಿಲ್ಲ, ಎಲ್ಲ ಉತ್ತರ ಭಾಗಕ್ಕೆ ಬರುವಂಥ. ಹಾಗಾಗಿ ನಾನು ಬಹಳ ಸಂತೋಷದಿಂದ ನಿಮ್ಮೆಲ್ಲರ ಜೊತೆ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ದೇಶಕ್ಕೆ ಯಾವ ಆಪತ್ತು ಬರಬಾರ್ದು, ಜಯ ಆಗಬೇಕು ಮತ್ತು ಎಲ್ಲ ರೀತಿಯ ಯುದ್ಧದಲ್ಲಿ ನಮಗೆ ಜಯ ಸಿಗಬೇಕು ಅಂತೇಳಿ ನಮ್ಮ ಎಲ್ಲ ದೇವರುಗಳು ನಾನು ಪ್ರಾರ್ಥಿಸ್ತೇನೆ. ಶ್ರೀ ಎಂ ಎನ್ ರಾಜೇಂದ್ರ ಕುಮಾರ್ರವರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಾನು ಮತ್ತು ಶ್ರೀ ಶಿವಕುಮಾರ್ ಅವರ ಜೊತೆಯಾಗಿ ಸೇರಿ ನಾವು ಮಾಡಿದ್ದೇವೆ. ಅದನ್ನು ದೀಪವನ್ನು ಹೇಗೆ ನಾವು ಕೈ ಹಿಡಿದು ರಕ್ಷಣೆ ಮಾಡ್ತೇವೆ, ಹಾಗೆ ಕಳೆದ 25 ವರ್ಷಗಳಲ್ಲಿ ಎಂ ಎನ್ ರಾಜೇಂದ್ರ ಕುಮಾರ್ ರಕ್ಷಿಸಿಕೊಂಡು ಬಂದಿದ್ದಾರೆ. ನಾವು ಈ ಸಂಘಟನೆ ಏನು ಪ್ರಯೋಜನ ಅಂತಂದರೆ, ಮೊದಲನೇದಾಗಿ ಎಲ್ಲರಿಗೂ ಬೆಳೆಯುವುದಕ್ಕೆ ಅವಕಾಶ ಇದೆ. ಎಲ್ಲ ಮಹಿಳೆಯರು ಒಂದು ತಿಳ್ಕೊಳ್ಬೇಕು, ನಿಮ್ಮಲ್ಲಿ ಕಲ್ಪನೆಗಳು ಬೇಕು, ನಿಮ್ಮಲ್ಲಿ ಆಸೆಗಳು ಬೇಕು, ನಿಮ್ಮಲ್ಲಿ ಉದ್ದೇಶಗಳು ಬೇಕು. ಉದ್ದೇಶವನ್ನು ಗುರಿಯನ್ನು ಮುಟ್ಟಬೇಕಾದ್ರೆ ಬರೀ ಭಾಷಣದಲ್ಲಿ ಆಗೋದು. ನೀವೆಲ್ಲ ಉದ್ಧಾರ ಆಗಬೇಕು, ನೀವೆಲ್ಲ ಬೆಳೀಬೇಕು ಅಂದರೆ ಬರೀ ಭಾಷಣದಲ್ಲಿ ಆಗೋದಿಲ್ಲ. ಈಗ ಶಿವಕುಮಾರ್ ಅವರು ಹೇಳಿದರು, ನಾವು 5 ವಚನಗಳನ್ನು ಕೊಟ್ಟಿದ್ದೇವೆ, ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದೇವೆ. ಅದು ಈ ರೀತಿ ಅದನ್ನು ರಕ್ಷಣೆ ಮಾಡಿದಾಗ ಮಾತ್ರ ಅದು ಪ್ರಯೋಜನ ಆಗುತ್ತೆ. ಅದೇ ರೀತಿ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಕಳೆದ 25 ವರ್ಷದಲ್ಲಿ ನವೋದಯ ಗ್ರಾಮ ವಿಕಾಸ ಟ್ರಸ್ಟನ್ನು ಮಾಡಿ ಅದರ ಮೂಲಕ ಇದನ್ನು ರಕ್ಷಣೆ ಮಾಡಿಕೊಂಡು ಬಂದ. ನೀವೆಲ್ಲರೂ ಕೂಡ ಬೆಳೀತಾ ಇದ್ದೀರಿ. ಬೆಳೀಬೇಕಾದ ಅಗತ್ಯವಾದ ಮಾರ್ಗದರ್ಶನ ಮತ್ತು ಸಹಕಾರ, ಸಲಹೆ, ಸಹಕಾರ ಈ ಮೂರನ್ನು ಕೂಡ ಇತ್ಯಾದಿಗಳು ಕೊಡ್ತಾ ಇದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಸಂಘವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಂಡು ಬರಬೇಕು, ಸಂಘಟನೆಯನ್ನು ಉಳಿಸ್ಕೊಳ್ಬೇಕು ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಸಂಘಟನೆಗೆ ತೊಂದರೆ ಬಾರದ ರೀತಿಯಲ್ಲಿ ನೀವು ನಡೆದುಕೋಬೇಕು ಅಂತ ಹೇಳ್ತಾ, ನೀವೆಲ್ಲ ಮಹಿಳೆಯರು ಇವತ್ತು ತಾವು ಬೆಳೆದಿದ್ದೀರಿ. ಮಹಿಳೆಯರಿಗೆ ಕಳೆದ 25 ವರ್ಷದಲ್ಲಿ ಮಹಿಳೆಯರಿಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾನು ನಮ್ಮ ಯೋಜನೆಯ ಮೂಲಕ ಮತ್ತು ಈಗ ಈ ಕಾರ್ಯಕ್ರಮಗಳನ್ನು ಮಾಡುತ್ತದೆ. ನಮ್ಮ ಯೋಜನೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಕೂಡ ಇದೇ ರೀತಿಯ ಸಂಘಟನೆಗಳನ್ನು ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಈ ಸಂಘಟನೆಯನ್ನು ಉಳಿಸಿಕೊಳ್ಳೋದು, ಬೆಳೆಸಿಕೊಳ್ಳೋದು ಎಷ್ಟು ಕಷ್ಟ ಇದೆ ಅನ್ನೋದು ನನಗೆ ಗೊತ್ತಿದೆ. ಹಾಗೆ ನಾನು ವೈಯಕ್ತಿಕವಾಗಿ ಎಂ ಎನ್ ರಾಜೇಂದ್ರ ಕುಮಾರ್ನ ಅಭಿನಂದಿಸಿ, ನೀವು ಬಹಳ ಕಷ್ಟದ ಕೆಲಸವನ್ನು ಬಹಳ ಸಲೀಸಾಗಿ ನಿಮ್ಮೆಲ್ಲ ಸಹಕಾರಿ ಬಂಧುಗಳ ಜೊತೆಗೆ ಸೇರಿ ಮಾಡ್ತಾ ಇದ್ದೀರಿ ಅಂತೇಳಿ ನಿಮಗೆ ಅಭಿನಂದನೆಯನ್ನು ಕೊಟ್ಟು ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತೊಮ್ಮೆ ನಾವೆಲ್ಲ ಇಲ್ಲಿ ಸೇರಿದಂಥ ಮಹಿಳೆಯರು ಸಂಘಟನೆಯ ಶಿಸ್ತು, ನಿಯಮ ಮತ್ತು ಅದರ ಏನು ಆದರ್ಶಗಳು ಅದನ್ನು ತಿಳ್ಕೊಂಡು ಉದ್ಧರಿಸಿಕೊಳ್ಳಿ ಅಂತ ಹೇಳ್ತಾ, ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೊಡ್ತಾ ಈ ಸಂಘಟನೆ ಮುಂದುವರಿಲಿ, ಎಲ್ಲ ಸದಸ್ಯರಿಗೂ ಉತ್ತಮವಾದಂಥ ಜೀವನ ಸಿಗಲಿ, ಅವರ ಆಶೋತ್ತರಗಳು ಈಡೇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸಲ್ಲಿಸ್ತಾ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಸರ್ಕಾರಿ ಧ್ವಜಾರೋಹಣವನ್ನು ಕೈದತ್ತ ಸನ್ಮಾನ್ಯ ಶ್ರೀ UT ಖಾದರ್ ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾತನಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವಸಹಾಯ ಸಂಘದ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ ಅತ್ಯಂತ ಗೌರವಿತರು, ನವೋದಯ ಸ್ವಸಹಾಯ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ರಜತ ಸಂಭ್ರಮದ ಸಮಾರಂಭದ ಗಣ್ಯ ಅತಿಥಿಗೌರವರಾಗಿರುವಂತಹ ನಮ್ಮೆಲ್ಲರಿಗೂ ಅತ್ಯಂತ ಗೌರವಿತರು ಆಗಿರುವಂತಹ ಕರ್ನಾಟಕ ರಾಜ್ಯದ ಘನವೆತ್ತ ಮಾನ್ಯ ರಾಜ್ಯಪಾಲರಾಗಿರುವಂತಹ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲ ಗೌರವಿತರು, ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ DK ಶಿವಕುಮಾರ್ ಜಿರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆಲ್ಲರಿಗೂ ಕೂಡ ತಮ್ಮ ದಿಕ್ಸೂಚಿ ಸಂದೇಶ ನೀಡಿ ನಮ್ಗೆಲ್ಲರಿಗೂ ಆಶೀರ್ವಾದ ನೀಡಿ ಈಗ ನಿರ್ಮಿಸಿದಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮಹಾಮಸ್ತ ಸಂಸ್ಥಾನ ಶ್ರೀ ಪೇಜಾವರ ಮಠದ ಸ್ವಾಮೀಜಿಗಳಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ,
ವೇದಿಕೆ ಮೇಲೆ ಉಪಸ್ಥಿತರಂತಹ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ವಿ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಂತಹ ಗಣ್ಯ ಅತಿಥಿಗಳಾಗಿರುವಂತಹ ಕರ್ನಾಟಕ ರಾಜ್ಯದ ಸಹಕಾರಿ ಸಚಿವರಂತಹ ಡಾಕ್ಟರ್ ರಾಜೇಂದ್ರ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಂತಹ ದಿನೇಶ್ ಗುಂಡೂರಾವ್ ಅವರೇ, ಅದೇ ರೀತಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಸಚಿವರಾಗಿದ್ದಂತಹ ಅಜಿತ್ ತುಮ್ಮಾಪುರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ಎಲ್ಲ ನಮ್ಮ ಶಾಸಕ ಮಿತ್ರರೇ, ಮಾಜಿ ಮಂತ್ರಿಗಳೇ, ಗಣ್ಯ ಅತಿಥಿಗಳೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರುಗಳೇ, ಡಿಸಿಸಿ ಬ್ಯಾಂಕ್ ಮತ್ತು ಸ್ವಸಹಾಯ ಸಂಘಗಳ ಡೈರೆಕ್ಟರ್ ಮತ್ತು ಇನ್ನಿತ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ, ನನ್ನ ಮುಂದಿರುವ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ನವೋದಯ ಸ್ವಸಹಾಯ ಸಂಘ ಗುಂಪುಗಳ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿರುವ ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಡಾಕ್ಟರ್ ಎಂ.ಎಲ್. ರಾಜೇಂದ್ರ ಕುಮಾರ್ ಮತ್ತು ಇಡೀ ಅವರ ತಂಡದವರು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 25 ವರ್ಷಗಳ ಹಿಂದೆ ನವೋದಯ ಗ್ರಾಮ ವಿಕಾಸ ಆ ಒಂದು ಸ್ವಸಹಾಯ ಗುಂಪುಗಳ ಆ ಸಂಘ ಸ್ಥಾಪಿಸುವ ಮೂಲಕ ಕ್ರಾಂತಿಕಾರಿಯಾದ ಬದಲಾವಣೆ ಮತ್ತು ಈ ಸಮಾಜಕ್ಕೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕಾಳದ ಕೈಗಳಾಗಿ ತಮ್ಮ ದೊಡ್ಡ ಮಟ್ಟದ ಕೊಡುಗೆ ತಾವು ಕೊಟ್ಟಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಕರಾವಳಿ ಜಿಲ್ಲೆ ಎಲ್ಲ ಮಹಿಳೆಯರನ್ನು, ನಮ್ಮ ಸಹೋದರಿ ತಾಯಂದಿರನ್ನು ನಾನು ವಿಶೇಷವಾಗಿ ನಾನು ಗೌರವಿಸಿ ಬಹುಶಃ ಅವರಿಗೆ ನಮ್ಮ ವಿಶೇಷವಾದ ಗೌರವ ನಾವು ಕೊಡುತ್ತಾ, ಯಾಕಂತ ಹೇಳಿದರೆ ಕರಾವಳಿ ಕರ್ನಾಟಕದ ಸಹೋದರರು, ತಾಯಂದಿರು, ಮಹಿಳೆಯರು ಬಹುಶಃ ಅವ್ರದ್ದು ಯಾವ ರೀತಿಯ ಸಂದೇಶ ದೇಶಕ್ಕಿತ್ತಂತ ಹೇಳಿದರೆ ಅದು ಬಹುಶಃ ಸ್ವಾಭಿಮಾನದ ಬದುಕು ಹೇಗೆ ಕಟ್ಟಬೇಕೆಂಬ ಯಾರಿಗಾದ್ರೂ ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ರೆ ಅದು ಕರಾವಳಿಯ ಮಹಿಳೆಯರು ಇವತ್ತು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಅವತ್ತಿನ ಕಾಲದಲ್ಲೇ ಮೀನುಗಾರಿಕೆಯಲ್ಲಿ ಇವತ್ತು ತಮ್ಮನ್ನು ಪಾಲ್ಗೊಂಡು, ಇವತ್ತು ಅವತ್ತಿನ ಹಂಚಿನ ಕಾರ್ಖಾನೆಯಲ್ಲಿ ಸತತವಾಗಿ ದುಡಿದುಕೊಂಡು, ಅವತ್ತಿನ ಗೇರು ಕಾರ್ಖಾನೆಗೆ ಬಹುಶಃ ನೀವು ಕೆಲಸಕ್ಕೆ ಹೋಗಿ ಮನೆಯಲ್ಲಿ ತಮ್ಮ ಬೀಡಿಯನ್ನು ಇವತ್ತು ಕಟ್ಟುವ ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಕೂಡ ಅವರ ಕುಟುಂಬವನ್ನು ಮೇಲ್ತರಲಿಕ್ಕೆ ಅವತ್ತಿನ ಕಾಲದಲ್ಲಿ ಕೊಟ್ಟ ಹಿರಿಯರು ಕೊಟ್ಟಂತ ಆ ದೊಡ್ಡ ಮಟ್ಟದ ಕೊಡುಗೆ ಅದನ್ನು ಯಾರು ಕೂಡ ಮರೆಯಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಅದನ್ನು ಇವತ್ತು ಆ ಮಹಿಳೆಯರನ್ನು ಇವತ್ತು ಸಂಘಟಿತರಾಗಿ ಒಂದು ಅತ್ಯುತ್ತಮವಾಗಿ ಒಗ್ಗಟ್ಟಾಗಿ ಮುಂದೆ ತೆಗೆದುಕೊಂಡೋಗಿ ಅವರಲ್ಲಿರುವಂಥ ಎಲ್ಲ ಮಾನವ ಸಂಪನ್ನ ಶಕ್ತಿಗಳನ್ನು ಇನ್ನಷ್ಟು ಉತ್ತಮವಾಗಿ ಮೇಗೂಡಿಸಿಕೊಳ್ಳಲಿಕ್ಕೆ ನವೋದಯ ಗ್ರಾಮ ವಿಕಾಸ್ ಚಾರಿಟಬಲ್ ಟ್ರಸ್ಟ್, ನವೋದಯ ಸ್ವಸಹಾಯ ಸಂಘ ಗುಂಪುಗಳ ಮುಖಾಂತರ ದೊಡ್ಡ ಮಟ್ಟದ ಕೊಡುಗೆ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ 25 ವರ್ಷಗಳಲ್ಲಿ ಈ ಒಂದು ಸಂಘ ಕೊಟ್ಟ ದೊಡ್ಡ ಮಟ್ಟದ ಕೊಡುಗೆ, ಇನ್ನು 25 ವರ್ಷಕ್ಕೆ ಬೇಕಾಗುವ ಎಲ್ಲ ಯೋಜನೆಗಳನ್ನು ಡಾಕ್ಟರ್ ರಾಜೇಂದ್ರ ಕುಮಾರ್ ಮತ್ತು ಮಿತ್ರರು ಸೇರಿಸಿ ಇವತ್ತು ಅದಕ್ಕೆ ಆಲೋಚನೆ ಮಾಡಿ ರೂಪುರೇಷೆ ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಾನು ಅವರನ್ನು ಅಭಿನಂದನೆ ಮತ್ತು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರಿಗೂ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ನಾವು ಇವತ್ತು ಈ ರೀತಿಯ ತಮ್ಮ ಅತ್ಯುತ್ತಮವಾದ ಕೆಲಸ ಮುಖಾಂತರ ಪ್ರತಿಯೊಂದು ತಾಯಂದಿರಿಗೂ ಸೋದರಿಗೂ ನಾವು ಕೇಳುವುದಿಷ್ಟೇ, ಸಮಾಜವನ್ನು ಕಟ್ಟಲಿಕ್ಕೆ ತಮ್ಮದೇ ಆದ ದೊಡ್ಡ ಮಟ್ಟದ ಕೊಡುಗೆ ಅಂತ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಮಾಜವನ್ನು ನಾವು ಕಟ್ಟಿದಾಗ ಮಾತ್ರ ಬಲಿಷ್ಠವಾದ ಒಂದು ಜಿಲ್ಲೆ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ ನಮಗೆ ಕಟ್ಟಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಆದ ಕಾರಣ ನಿಮ್ಮ ಈ ಸಾಮಾಜಿಕ ನಮ್ಮ ಸ್ವಯಂ ಸಂಘಗಳ ಕೆಲಸ ಜೊತೆಯಲ್ಲಿ ನಮ್ಮ ಸಮಾಜವನ್ನು ಕಟ್ಟುವಂಥದ್ದು, ಸಮಾಜನ ಸೌಹಾರ್ದತೆ ಬೆಳಗಿಸುವಂಥದ್ದು, ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಮತ್ತು ತಮ್ಮ ಮಕ್ಕಳನ್ನು ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಇವತ್ತು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ತಮ್ಮ ವಿಶೇಷವಾದ ನೇತೃತ್ವವನ್ನು ಪ್ರತಿಯೊಂದು ಮನೆಯಲ್ಲಿ ಕೂಡ ಕೊಡಬೇಕಂತ ಹೇಳಲಿಕ್ಕೆ ಬಯಸುವಂಥದ್ದು. ದ್ವೇಷ ಮುಕ್ತವಾದ ಸಮಾಜ ಮತ್ತು ದುಶ್ಚಟ ಮುಕ್ತವಾದ ಸಮಾಜವೇ ನಮ್ಮ ದೇಶವನ್ನು ಬಲಿಷ್ಠವಾಗಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷ ಮುಕ್ತ ಮತ್ತು ದುಶ್ಚಟ ಮುಕ್ತ ಈ ಎರಡು ಮುಕ್ತವಾಗಿ ಸಮಾಜ ಕಂಟಕವಾಗುವಂತ ಎರಡು ವಿಚಾರವನ್ನು ಮುಕ್ತ ಮಾಡಲಿಕ್ಕೆ ಪ್ರತಿಯೊಂದು ತಾಯಂದಿರು ಕೂಡ ಎದ್ದು ನಿಂತಾಗ ಮಾತ್ರ ಅದು ಸಫಲವಾಗಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ಒಂದು ದೊಡ್ಡ ಮಟ್ಟದ ಕನಸನ್ನು, ಯಾಕಂದ್ರೆ ಸೌಹಾರ್ದತೆ ನಿರ್ಮಾಣ ಮಾಡಬೇಕಾದ್ರೆ ಅದು ರಾಜಕಾರಣಿಗಳಿಂದ, ಸರ್ಕಾರದಿಂದ, ಸಂಘ ಸಂಸ್ಥೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ತಾಯಂದಿರು ಎದ್ದು ನಿಂತು ತಮ್ಮ ಮಕ್ಕಳಿಗೆ ಮತ್ತು ಯುವಕರಿಗೆ ಸದ್ಬುದ್ಧಿ ಮತ್ತು ಸದ್ಬಳಕೆಯನ್ನು ಮತ್ತು ವಿಶೇಷವಾದ ವ್ಯಕ್ತಿತ್ವ ರೂಪಿಸಿಕೊಂಡು ಸರ್ವರು ಕೂಡ ಪ್ರೀತಿಸುವಂತಹ ಒಂದು ವ್ಯಕ್ತಿತ್ವ ರೂಪಿಸಿದಾಗ ಮಾತ್ರ ಅದು ಸಾಧ್ಯವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ರೀತಿಯ ದೊಡ್ಡ ಮಟ್ಟದ ಕೊಡುಗೆ ತಮ್ಮದು ಇವತ್ತು ಬರಲಿ ಅಂತ ನಾನು ಕೇಳಿಕೊಳ್ತಾ, ಬಹುಶಃ ನಾನು ರಾಜೇಂದ್ರ ಕುಮಾರ್ ಅವರಿಗೆ ಮತ್ತು ನಿಮ್ಮ ಎಲ್ಲ ತಂಡದವರಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆ. ಯಾಕೆಂತ ಹೇಳಿದ್ರೆ ಇವತ್ತು ಎಲರ್ಟನ್ ಗೋಲ್ ನಮ್ಮ ಗವರ್ನರನ್ನಿರಲಿ, ನಮ್ಮ ಉಪಮುಖ್ಯಮಂತ್ರಿಗಳಿರಲಿ, ನನ್ನನ್ನಿರಲಿ, ಮಂತ್ರಿಗಳಲ್ಲಿ ಇಲ್ಲೆಲ್ಲ ಯಾಕೆ ಕರೆದಿದ್ದಾರೆ? ಒಂದು ಬಹುಶಃ ನಾವು ಶಾಸಕರಾಗಿದ್ದೇವೆ, ಮಂತ್ರಿಯಾಗಿದ್ದೇವೆ. ನಾನೀಗ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಯಾಕೆ ಕರೆದಿದ್ದಾರೆ?
30-45 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆವು. 40-45 ವರ್ಷ ಹಾಗೆ ನಿಮ್ಮ ಮಕ್ಕಳಾಗೆ ನಾವು ಅಲ್ಲಿ ಕೂತ್ಕೊಂಡ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷರು ಕೂತ್ಕೊಳ್ಳೋದಾದ್ರೆ ಅದು ದೇವರು UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ, ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮೆಲ್ಲರ ಆಶೆ ಮತ್ತು ಪ್ರಾರ್ಥನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಪ್ರೇರಣಾಗಿ ಪ್ರೋತ್ಸಾಹವಾಗಿ ನಿಮ್ಮ ಮುಂದೆ ಇವತ್ತು ನಿಲ್ಲಿಸುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಕನಸನ್ನು ಘೋಷಣೆ ನಿಮ್ಮೆಲ್ಲರಿಂದ ಆಗಲಿ. ಅದಕ್ಕೆ ನಿಮ್ಮ ಸ್ವಸಹಾಯ ಸಂಘಗಳ ಈ ಒಂದು ಗುಂಪುಗಳು ದೊಡ್ಡ ಮಟ್ಟದ ಸಹಕಾರ ಕೊಡುವಂತ ವಿಚಾರ ಆಗುವಂತ ಅವಕಾಶ ಆಗಲಿ. ನಿಮಗೆ 100 ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ಯಾವುದೇ ಸರ್ಕಾರ MLAಗಳಿಂದ 100 ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಅತ್ಯುತ್ತಮವಾದ ಶಿಕ್ಷಣ ಕೊಡಿ, ದೊಡ್ಡ ಸ್ಥಾನಕ್ಕೆ ತಗೊಂಡೋಗಿ 10-15 ವರ್ಷಗಳ ನಂತರ ನಿಮ್ಮೆಲ್ಲಾ ಕಷ್ಟ ದೂರ ಮಾಡಿ ನಿಮಗೆ ಅತ್ಯಂತ ಸಂತೋಷದ ಮತ್ತೊಂದು ಗೌರವದ ಆ ಜೀವನ ಕೊಡುವ ಅವಕಾಶ ಆಗ್ತದೆ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮನ್ನ ವೇದಿಕೆಯಲ್ಲಿ ಮಾನ್ಯ ರಾಜ್ಯಪಾಲರು ನಡೆಸಲಿಕ್ಕಿದ್ದಾರೆ. समारोह में उपस्थित जिनका आशीर्वाद हमको अभी मिला, ऐसे उडुपी श्री पेजावर मठ जगत गुरु पूजनी विश्व प्रसन्ननाथ तीर्थ स्वामी जी, कर्नाटक विधानसभा के अध्यक्ष माननीय श्री UT खादर जी, कर्नाटक सरकार के उप मुख्यमंत्री माननीय श्री DK शिव कुमार जी, श्री श्री क्षेत्र धर्म स्थल के धर्माधिकारी एवं राज्यसभा सदस्य माननीय डॉक्टर D वीरेंद्र हेगड़े जी, कर्नाटक सरकार के मंत्री आदरणीय श्री दिनेश गुंडूराव जी, मंत्री श्री KN राजन्ना जी एवं माननीय सांसद कोटा श्रीनिवास पुजारी जी, माननीय श्री RB तिम्मापुर जी, मंचासीन समस्त सम्माननीय जनप्रतिनिधिगण, नवोदय ग्राम विकास चैरिटेबल ट्रस्ट के संस्थापक अध्यक्ष श्री राजेंद्र कुमार जी एवं ट्रस्ट के समस्त सम्माननीय सदस्यगण, समर्पित नवोदय समूह की सदस्य माता और बहनों, सम्माननीय अतिथिगण एवं विशिष्ट नागरिक, मीडिया के महानुभाव, IFFCO के MD डॉक्टर US अवस्थी जी, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. आज के इस ऐतिहासिक आयोजन के कर्णधार डॉक्टर राजेंद्र कुमार जी, जिनका उद्बोधन आपने और हमने सुना, उप मुख्यमंत्री जी का उद्बोधन हमने सुना, विधानसभा अध्यक्ष के उद्बोधन हमने सुने, धर्मस्थला के डॉक्टर वीरेंद्र जी हेगड़े के प्रवचन हमने सुने, मार्गदर्शन हमने सुना। और आज का ये ऐतिहासिक कार्यक्रम जिसके कर्णधार राजेंद्र कुमार जी हैं, मैं उनको बहुत बहुत बधाई देता हूँ, शुभकामनाएं देता हूँ कि इतना बड़ा आयोजन उन्होंने आज संपादित किया है। और इस बात के लिए भी उनको धन्यवाद और बधाई देता हूँ कि उन्होंने पाकिस्तान और हिंदुस्तान के बीच में जो तनाव की स्थिति है, उसमें सरकार की मदद के लिए, सेना की मदद के लिए 3 करोड़ रुपए देने की घोषणा की है। मैं उनके प्रति आभार व्यक्त करता हूं और आप सबसे अनुरोध करता हूं कि इस विकट परिस्थिति में आप देश की आन बान शान के लिए भारत की सेना की मदद करें, समर्थन करें और सरकार का भी समर्थन करें और सहयोग करें। प्रसन्नता का विषय है कि 25 वर्ष पूर्व समाज के आर्थिक रूप से कमजोर व्यक्तियों की समृद्धि और उत्थान के उद्देश्य से स्थापित नवोदय ग्राम विकास चैरिटेबल ट्रस्ट
आज अपनी स्थापना का रजत जयंती समारोह मना रहा है। यह समारोह हिंदुस्तान में ऐतिहासिक है, ऐसा मैं महसूस करता हूँ और इसके लिए आप सबको बधाई देता हूँ, शुभकामनाएं देता हूँ। यह उपलब्धि सेवा, समर्पण और स्वावलंबन की मिसाल है। मैं इस अवसर पर संस्था के सभी पदाधिकारियों, सदस्यों और शुभचिंतकों को हार्दिक बधाई और शुभकामनाएं देता हूँ। यह जानकर खुशी हो रही है कि ट्रस्ट द्वारा पिछले 25 वर्षों से सबका सहकार, सबका उद्धार की सोच पर कार्य करते हुए सफलतापूर्वक आगे बढ़ रहा है। जब हम सब मिलकर के काम करते हैं तो सबका उद्धार होता है, ये इस बात को सिद्ध करता है। इन 25 वर्षों में नवोदय स्व सहायता समूह ने समाज में सकारात्मक बदलाव लाने की कोशिश की है। महिला सशक्तिकरण, आर्थिक आत्मनिर्भरता एवं सामूहिक जागृति में समूह का महत्वपूर्ण योगदान रहा है और सहकारिता को बढ़ावा देने में आपकी संस्था ने बहुत महत्वपूर्ण भूमिका निभाई है। मैं इसके लिए भी आपको बधाई देता हूँ और इसकी प्रशंसा करता हूँ। नवोदय स्वयं सहायता समूह ने महिलाओं को संगठित करके स्वरोजगार से जोड़ा है और उन्हें सम्मानजनक जीवन जीने के मार्ग पर आगे बढ़ाया है। रोजगार और आय सृजन गतिविधियों के क्षेत्र में समाज के आर्थिक रूप से कमजोर वर्गों की कार्यात्मक क्षमता का निर्माण करने में स्वयं सहायता समूह का महत्वपूर्ण योगदान है और सामाजिक आर्थिक विकास में भी समूह की महत्वपूर्ण भूमिका है। स्व सहायता समूह ने ग्रामीण क्षेत्रों में आर्थिक रूप से कमजोर लोगों, विशेषकर महिलाओं को काफी सशक्त बनाया है और भारतीय अर्थव्यवस्था को मजबूती प्रदान करने में महत्वपूर्ण भूमिका निभाई है। महाराष्ट्र, कर्नाटक एवं मध्य प्रदेश आदि राज्यों ने स्व सहायता समूह संस्थाओं को बढ़ावा दिया, जिसके कारण ये राज्य विकसित राज्यों की श्रेणी में माने जाते हैं और आर्थिक रूप से सशक्त होने के साथ टैक्स देने वाले राज्यों में भी देश में अग्रणी है। इसके लिए भी मैं आप सबको बधाई और शुभकामनाएं देता हूं। इन समूहों के माध्यम से लाखों महिलाओं ने अपने परिवार की आर्थिक स्थिति को सुदृढ़ किया और अपने गांव में शिक्षा, स्वास्थ्य, स्वच्छता और पर्यावरण के प्रति जागरूकता की बढ़ाई और परिवार को भी सक्षम बनाने में सफलता प्राप्त की है। इसके लिए भी मैं बधाई देता हूँ। सरकार द्वारा चलाई जा रही राष्ट्रीय ग्रामीण आजीविका मिशन, दीनदयाल अंत्योदय योजना और स्टार्टअप इंडिया जैसी योजनाओं का लाभ तथा कर्नाटक सरकार के द्वारा चलाई जा रही योजनाओं का लाभ आप अधिक से अधिक लेने की कोशिश करें और लोगों को भी दिलवाने का प्रयास करें। देश आत्मनिर्भर भारत और वोकल फॉर लोकल की दिशा में बढ़ रहा है। ऐसे में स्व सहायता समूहों की भूमिका और अधिक महत्वपूर्ण है। डिजिटल युग में हमें इन समूहों को ई-कॉमर्स, डिजिटली साक्षरता और नवाचार से जोड़ने की आवश्यकता है। मैं विश्वास करता हूं कि आप इन साधनों का उपयोग करके और सक्षमता प्राप्त करेंगे। भारत सरकार एवं राज्य सरकार की योजनाएं, चाहे वो स्व सहायता समूहों के लिए ऋण की हो, चाहे प्रशिक्षण की हो या बाजार तक पहुंच की हो, नवोदय स्व सहायता समूहों की बहनों ने उन्हें एक अवसर में बदल दिया है और वोकल फॉर लोकल को एक नई परिभाषा दी है और देश के विकास में अपना योगदान दिया है, प्रदेश के विकास में अपना योगदान दिया है। स्व सहायता समूह से महिलाओं का सशक्तिकरण हुआ है और परिवार प्रगति के पथ पर अग्रसर है। मैं अनुरोध करता हूं कि आप अधिक से अधिक संख्या में स्व सहायता समूह से जुड़कर स्वयं एवं देश की प्रगति में सहभागी बने। मैं अंत में एक बार फिर से डॉक्टर राजेंद्र कुमार जी की और आप सबकी प्रशंसा करता हूं कि आपने इतना अच्छा काम करके समाज में, परिवार में, प्रदेश में और देश के विकास में अपनी अहम भूमिका निभाई है। इसी आचार विश्वास के साथ आपको शुभकामनाएं भी देता हूं। मुझे यह कहते हुए खुशी हो रही है कि नवोदय स्व सहायता समूह ने यह दिखा दिया है कि परिवर्तन किसी बड़े शहर या बड़ी योजना से नहीं, बल्कि गांव की गलियों से, खेतों से, रसोई घरों से निकलने वाले संकल्प से भी पूरी होती है, जो आपने करके दिखाया।
मैं ज़्यादा कुछ कहूँ इसकी आवश्यकता इसलिए नहीं है कि आप स्वयं प्रैक्टिकल हैं, आपने अनुभव किया है, ऊंच नीच का अनुभव करते हुए आपने सफलता प्राप्त की है और इस संस्था को ऐतिहासिक स्वरूप दिया है। देश में यह संस्था गौरवान्वित होकर के पहचानी जाती है। नवोदय एक नव उदय है, एक नए युग का, एक नए आत्मविश्वास का। मैं नवोदय के सभी सदस्यों को इन उपलब्धि के लिए हार्दिक शुभकामनाएं देता हूं और बधाई देता हूं। मंच पर बहुत बड़ा पूरा परिवार बैठा है, मैं उनसे सबके प्रति भी आभार व्यक्त करता हूं और उनसे भी निवेदन करता हूं कि सहकारिता को और मजबूती प्रदान करने में अपना योगदान दें। आप सबसे भी निवेदन करता हूं कि देश की भलाई के लिए, देश की अर्थव्यवस्था को मजबूत करने के लिए सहकारिता को बढ़ावा देने की कृपा करें। धन्यवाद। जय हिंद, जय कर्नाटक, जय सहकार। ಯಾರು ಎದ್ದು ಹೋಗದೆ ಸಭಾ ಗೌರವವನ್ನು ಉಳಿಸಿ ನವೋದಯ ಸಂಘದ ಶಿಸ್ತು ಸಂಯಮವನ್ನು ಕಾಪಾಡಿಕೊಳ್ಬೇಕು ಅಂತ ಅಧ್ಯಕ್ಷರ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ಯಾರು ಎದ್ದು ಹೋದ್ರು ಕೂಡ ಈಗ ಊಟದ ವ್ಯವಸ್ಥೆ ಕಾರ್ಯಕ್ರಮ ಆಗುವವರೆಗೆ ಇರುವುದಿಲ್ಲ. ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೀತಾ ಇದೆ. ಈಗಾಗಲೇ ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದಂತಹ ಸನ್ಮಾನ್ಯ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರು. ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮದೇ ಆದ ಅನಿಸಿಕೆಗಳನ್ನು, ಅನುಭವಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಸನ್ಮಾನ್ಯ ಯು.ಟಿ. ಖಾದರ್ ಅವರು ನಮ್ಮ ಅಧ್ಯಕ್ಷರು, ಅವರು ಈ ಭಾಗದ ಜನಪ್ರಿಯ ನಾಯಕರು ಕೂಡ, ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು, ಮಾತುಗಳನ್ನು ಈಗಾಗಲೇ ಹೇಳಿದ್ದಾರೆ. ಈ ಸಭೆಯ ಸಾನ್ನಿಧ್ಯವನ್ನ ಧರ್ಮಸ್ಥಳದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಕೂಡ ವಹಿಸಿರ್ತಕ್ಕಂಥದ್ದು ಮತ್ತು ಸಚಿವರುಗಳಾಗಿರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ತಿಮ್ಮಾಪುರ್ ಅವರು, ಮಾಜಿ ಸಚಿವರಾದ ಸನ್ಮಾನ್ಯ ನಿರಾಣಿ ಅವರು, ಮುರುಗೇಶ್ ನಿರಾಣಿ ಅವರು, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಇಫ್ಕೋ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಉದಯ ಶಂಕರ್ ಆವಸ್ತಿರ್ ಅವರು ಕೂಡ ಉಪಸ್ಥಿತರಿರ್ತಕ್ಕಂಥದ್ದು ಈ ಸಮಾರಂಭಕ್ಕೆ ಹೆಚ್ಚಿನ ಶೋಭೆಯನ್ನು ತಂದಿದ್ದಾರೆ ಅಂತೇಳಿ ನಾನು ಭಾವಿಸಿದೆ. ಅವರ ಪರಿಚಯ ಬಹಳಷ್ಟು ಜನಕ್ಕೆ ಇಲ್ಲೇ ಇರ್ಬೋದು, ಆದರೆ ಇಂದಿನ ಇಫ್ಕೋ ಸಂಸ್ಥೆ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಏನು ನಾವು ಗೊಬ್ಬರಗಳನ್ನು, ನಾವೇನು ಇವತ್ತು ನೀರುಗಳನ್ನು ನಾವು ಉಪಯೋಗ ಮಾಡ್ತೇವೆ, ಆ ಒಂದು ಇಫ್ಕೋ ಸಂಸ್ಥೆ ಅದು ಒಂದು ಸಹಕಾರಿ ಸಂಸ್ಥೆಯಾಗಿದ್ದು ಅದರ ವ್ಯವಸ್ಥಾಪಕ ನಿರ್ದೇಶಕರು ಅಂತ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಅಲ್ಲಿನ ಎಲ್ಲ ಸರ್ವಸ್ವವನ್ನು ಕೂಡ ಅವರು ಈ ದಿವಸ ಒಂದು ಉತ್ತಮ ಸ್ಥಿತಿಗೆ ಸಂಸ್ಥೆಯನ್ನು ತಂದಿದ್ದಾರೆ. ಅವರು ಉಪಸ್ಥಿತರಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ನಾನು ಮತ್ತೊಮ್ಮೆ ಸಹಕಾರ ಸಚಿವರಾಗಿ, ಅವರು ಒಬ್ಬರು ಅಧಿಕಾರಿ ಅಂತಲ್ಲ, ಅವರೊಬ್ಬರು ಹಿರಿಯ ಸಹಕಾರಿಯಾಗಿ ನಾನು ಅವರನ್ನು ಸ್ವಾಗತವನ್ನು ಮತ್ತೊಮ್ಮೆ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ತಿಮ್ಮಾಪುರ್ ಅವರು ಸಚಿವರು ಕೂಡ ಇದ್ದಾರೆ. ಎಲ್ಲ ಹಿರಿಯ ಶಾಸಕರುಗಳು ಕೂಡ, ಎಲ್ಲ ಪಕ್ಷದ ಶಾಸಕರು ಕೂಡ ಇದ್ದೀರಿ. ಹಾಲಿ ಶಾಸಕರುಗಳು, ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಮತ್ತು ಜೊತೆಯಲ್ಲಿ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿಯವರು ಕೂಡ ಲೋಕಸಭಾ ಸದಸ್ಯರು, ಅವರು ಕೂಡ ಉಪಸ್ಥಿತರಿದ್ದಾರೆ. ಈ ಸಮಾರಂಭದಲ್ಲಿ ನಾನು ಹೆಚ್ಚು ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಬೆಳ್ಳಿ ಪ್ರಕಾಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಈ ಒಂದು ನವೋದಯ ಸ್ವಸಹಾಯ ಗುಂಪುಗಳಿಗೆ ಟ್ರಸ್ಟ್ನ ಮೂಲಕ ಸಂಘಟನೆಯನ್ನ ಮಾಡಿ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳು ಕೂಡ ಇವತ್ತು ಆರ್ಥಿಕವಾಗಿ ಸದೃಢ ಆಗಲಿ ಅಂತಕ್ಕಂಥ ಸದುದ್ದೇಶದಿಂದ
ಸುಮಾರು 25 ವರ್ಷಗಳಿಂದ ಈ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಎಂ ರಾಜೇಂದ್ರ ಕುಮಾರ್ ಅವರ ನೇತೃತ್ವದ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಜಕ್ಕೂ ಕೂಡ ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡಿದ್ದಾರೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ತಿಳಿಸಿದ ಹಾಗೆ 25 ವರ್ಷಗಳ ಹಿಂದೆ ಅವರು ಸಹಕಾರ ಮಂತ್ರಿಗಳಾಗಿದ್ದಾಗ ಈ ಸಂಸ್ಥೆಯನ್ನು ಉದ್ಘಾಟಿಸಿದ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಹೆಮ್ಮರವಾಗಿ ಬರೀ ದಕ್ಷಿಣ ಕನ್ನಡ ಅಂತಲ್ಲ, ಬಹಳಷ್ಟು ಜಿಲ್ಲೆಗಳಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಅವರಿಗೆ ಮತ್ತು ಅವರ ಸಂಘಟಕರು ಯಾರೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ಆತ್ಮೀಯರಾದಂಥ ದಿನೇಶ್ ಗುಂಡೂರಾವ್ ಅವರು ನಮ್ಮ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ತಾವರ್ಚಂದ್ ಗೆಹ್ಲೋಟ್ ಅವರೇ, ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು, ಇದೇ ಜಿಲ್ಲೆಯವರಾದಂಥ ಆತ್ಮೀಯರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ನವೋದಯ ಟ್ರಸ್ಟಿನ ಅಧ್ಯಕ್ಷರು, ಸಹಕಾರಿ ಧುರೀಣರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳೇ, ಎಲ್ಲ ಶಾಸಕರೇ, ಸಂಸತ್ ಸದಸ್ಯರೇ, ಮಾಜಿ ಶಾಸಕರೇ, ಎಲ್ಲ ಹಿರಿಯರೇ, ಈ ಒಂದು ಚಾರಿಟಬಲ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಈ ಸ್ವಸಹಾಯ ಗುಂಪುಗಳ ಸದಸ್ಯರುಗಳು, ಎಲ್ಲ ಅಕ್ಕ ತಂಗಿಯರೇ, ತಾಯಿಂದರೇ ಮತ್ತು ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರು, ಹೆಚ್ಚು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಇವತ್ತು ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಬಹಳ ಸಂತೋಷ, ಹರ್ಷ ಆಗ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಏನು 25ನೇ ರಜತ ಮಹೋತ್ಸವದಲ್ಲಿ 25 ವರ್ಷಗಳ ಕಾಲ ಆಗಿರ್ತಕ್ಕಂಥ ಈ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಮಹಿಳೆಯರನ್ನು ಇಲ್ಲಿ ಸೇರಿಸಿ ಈ ಬೃಹತ್ ಕಾರ್ಯಕ್ರಮವನ್ನು ನೋಡಿದಾಗ ಆ ಮಹಿಳೆಯರ ಶಕ್ತಿ ಎಷ್ಟು ಮಟ್ಟಿಗೆ ಸಂಘಟನೆ ಆಗಿದೆ, ಆ ಸಂಘಟನೆ ಆಗೋದಕ್ಕೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಏನು ಅವರ ಒಂದು ಪ್ರಯತ್ನ ಮಾಡಿದ್ದಾರೆ, ಇದು ನಿಜವಾಗಲೂ ಕೂಡ ನಮಗೆಲ್ಲರಿಗೂ ಅತ್ಯಂತ ಹೆಮ್ಮೆಯಾಗುವಂಥ ವಿಷಯ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ರಾಜೇಂದ್ರ ಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದು ಒಂದು ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ. ನಾವು ಅನೇಕ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ನಾವು ಮಾಡ್ತೀವಿ, ಆದರೆ ಎಷ್ಟು ಮಟ್ಟಿಗೆ ಅದು ನಮ್ಮ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ, ಎಷ್ಟು ಮಟ್ಟಿಗೆ ಅದು ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಅದು ಯಶಸ್ಸಾಗುತ್ತೆ, ಅದು ನಾವು ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದಿಲ್ಲ. ಆದರೆ ಇವತ್ತು ಮಹಿಳೆಯರನ್ನು ಈ ಪ್ರಮಾಣದಲ್ಲಿ ಅವರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿ, ಅವರಿಗೆ ಆ ಬೆಂಬಲವನ್ನು, ಸಹಾಯವನ್ನು ಕೊಟ್ಟು ಅವರು ಸ್ವಾವಲಂಬನೆಯ ದಿಕ್ಕಿನಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದಕ್ಕೆ ಏನು ಅವರು ಕೆಲಸ ಮಾಡಿದ್ದಾರೆ, ಇದು ಅತ್ಯಂತ ಒಂದು ಪವಿತ್ರವಾದಂಥ ಕೆಲಸ ಮಾಡಿದ್ದಾರೆ. ಈ ದೇಶಕ್ಕೋಸ್ಕರ, ಈ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಸೇವೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಾರ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಮಹಿಳೆಯರ ಶಕ್ತಿ ಬಹಳ ಅಪಾರವಾದ ದೊಡ್ಡ ಶಕ್ತಿ ಅದು. ಆದರೆ ನಮ್ಮ ದೇಶದಲ್ಲಿ ಅದನ್ನು ಉಪಯೋಗ ಮಾಡೋದಕ್ಕೆ ಆಗಿರಲಿಲ್ಲ. ಬಹಳ ಹಿಂದೆ ಎಲ್ಲ ನೋಡಿದಾಗ ಮನೆಯಿಂದ ಹೊರಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಮಹಿಳೆಯರು, ಶಿಕ್ಷಣ ಸಿಗ್ತಾ ಇರಲಿಲ್ಲ ಅವರಿಗೆ, ಕೆಲಸಕ್ಕೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಸಮಾಜ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅವರು ನಮ್ಮ ಮನೆಯ ಒಳಗಡೆ ಇರಬೇಕು, ಹೊರಗಡೆ ಹೋಗಬಾರ್ದು ಅಂತ. ಅದು ಯಾವುದೇ ಕಾರಣಕ್ಕಿರಲಿ ಅದು. ಆದರೆ ಸುಧಾರಣೆಗಳಾಗುವಂಥ ಸಂದರ್ಭಗಳು ಬಂದಾಗ ಅನೇಕ ಸುಧಾರಕರು ಮಹಿಳೆಯರ ಪರವಾಗಿ ನಿಂತು
ಅವರಿಗೆ ಸ್ವಾವಲಂಬನೆ ಆಗಬೇಕು, ಅವರಿಗೆ ಶಿಕ್ಷಣ ಸಿಗಬೇಕು, ಅವರಿಗೆ ಉದ್ಯೋಗ ಮಾಡ್ತಕ್ಕಂಥ ಅವಕಾಶ ಸಿಗಬೇಕು, ಅವರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ನೀಡುವಂಥದ್ದಕ್ಕೆ ವ್ಯವಸ್ಥೆಗಳು ನಿರ್ಮಾಣ ಆಗಬೇಕು ಅಂತ ಅನೇಕ ದಾರ್ಶನಿಕರು ಹೋರಾಟ ಮಾಡಿದ್ರು. ರಾಮಮನೋಹರ್ ರಾಯ್ ಅಂತ ಒಬ್ಬ ವ್ಯಕ್ತಿ ಇದ್ರು. ಅವರು ಏನು ವಿಧವೆಯರಿಗೆ ಪುನರ್ಮದುವೆ ಆಗ್ತಕ್ಕಂಥ ವಿವಾಹ ಆಗ್ತಕ್ಕಂಥದ್ದಕ್ಕೆ ಅಂದಿನ ಕಾಲದಲ್ಲಿ ಹೋರಾಟ ಮಾಡಿದ್ರು. ಮತ್ತು ಜ್ಯೋತಿರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ ಅಂತ ಮಹಾನ್ ವ್ಯಕ್ತಿಗಳು ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು, ಶಾಲೆಗಳನ್ನು ಅವ್ರಿಗೆ ಪ್ರತ್ಯೇಕವಾಗಿ ಅವರಿಗೆ ನಾವು ಕಟ್ಟಬೇಕು, ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಮಾಡಿದ್ರು. ನಮ್ಮ ಸಂವಿಧಾನ ಬಂತು, ಮಹಿಳೆಯರಿಗೆ ಹೆಚ್ಚು ಶಕ್ತಿ ಸಿಗುವಂಥದ್ದಾಯಿತು, ಅವರಿಗೆ ಆಸ್ತಿಯಲ್ಲಿ ಪಾಲು ಸಿಗುವಂಥದ್ದಾಯಿತು, ಅವರಿಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಡ್ತಕ್ಕಂಥದ್ದು ಆಯಿತು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ತ್ರೀ ಶಕ್ತಿಯ ಕಾರ್ಯಕ್ರಮ, ಸ್ವಸಹಾಯ ಗುಂಪುಗಳು ರಚನೆ ಮಾಡಿ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಏನು ಪಂಚಾಯತಿ ರಾಜ್ ವ್ಯವಸ್ಥೆಗಳಲ್ಲಿ ಅವರಿಗೆ ಮೀಸಲಾತಿ ಕೊಟ್ಟು ಪಂಚಾಯತಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮಹಿಳೆಯರು ರಾಜಕೀಯವಾಗಿ ಮುಂದೆ ಬರ್ತಕ್ಕಂಥದ್ದಕ್ಕೆ ಅವಕಾಶಗಳು. ಅಂದಿನ ರಾಜೀವ್ ಗಾಂಧಿ ಅವರು ಏನು ಮಾಡಿರ್ತಕ್ಕಂಥ ಕೆಲಸ, ಇವತ್ತು 33% ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ. ಇವತ್ತು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಮುಂದಿನ ದಿವಸಗಳಲ್ಲಿ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ಅಲ್ಲೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಬಿಲ್ ಪಾಸ್ ಆಗಿದೆ, ಅದು ಕೂಡ ಕಾರ್ಯಗತ ಆಗಬೇಕು. ಅವಾಗ ವಿಧಾನಸಭೆಯಲ್ಲಿ ಮತ್ತು ಸಂಸತ್ತಲ್ಲೂ ಕೂಡ ಮಹಿಳೆಯರು ಬರ್ತಾರೆ. ಅಂದ್ರೆ ಮಹಿಳೆಯರ ಇವತ್ತಿನ ದಿವಸ ಸ್ವಾವಲಂಬನೆಯ ದಿಕ್ಕಿನಲ್ಲಿ ಇವತ್ತು ಹೆಜ್ಜೆ ಆಗ್ತಾ ಇದ್ದಾರೆ. ಈ ಒಂದು ಅವರ ಶಕ್ತಿಯನ್ನ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಅವರಲ್ಲಿರುವಂತಹ ಪ್ರತಿಭೆ, ಅವರಲ್ಲಿರುವಂತಹ ಸಾಮರ್ಥ್ಯ, ಅವರಲ್ಲಿರುವಂತ ಒಂದು ಏನು ಗುಣಗಳಿದೆ, ಅದು ಹಿಂದೆ ನಮ್ಮ ದೇಶಕ್ಕೆ ಸಿಗ್ತಾ ಇರಲಿಲ್ಲ. ಇವತ್ತು ಅದರ ಪ್ರಯೋಜನ ಸಿಗ್ತಾ ಇದೆ. ಅದರಿಂದ ನಮ್ಮ ದೇಶದ ಶಕ್ತಿ ಬೆಳೀತಾ ಇದೆ. ಇದು ನಿಮ್ಮ ಶಕ್ತಿ ಅಂತ ತಿಳ್ಕೊಬೇಡಿ, ನಿಮ್ಗೋಸ್ಕರ ಒಳ್ಳೇದಾಗ್ತದೆ ಅಂತ ನಾನು ಹೇಳಕ್ ಹೋಗೋದಿಲ್ಲ. ನಿಮ್ಮ ಸಬಲೀಕರಣದಿಂದ, ನಿಮ್ಮ ಒಂದು ಸ್ವಾವಲಂಬನೆಯಿಂದ ನೀವು ಕೂಡ ವೃದ್ಧಿ ಆಗ್ತಾ ಇದ್ದೀರಾ, ಈ ರಾಜ್ಯ ಕೂಡ ವೃದ್ಧಿ ಆಗ್ತಾ ಇದೆ, ಈ ದೇಶ ಕೂಡ ವೃದ್ಧಿ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಕೂಡ ಸಂಪಾದನೆ ಮಾಡೋದಕ್ಕೆ, ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಮುಂದೆ ಬಂದು ಅವರು ಎಲ್ಲ ರೀತಿಯಲ್ಲೂ ಅವರ ಪಾಲನ್ನ ಅಥವಾ ಅವರ ಪಾಲುಗಾರಿಕೆ ಹೆಚ್ಚಾದಾಗ ಇಡೀ ನಮ್ಮ ದೇಶದ ಸಂಪತ್ತು ಬೆಳೀತದೆ. ಆ ಸಂಪತ್ತು ಕೇವಲ ಆರ್ಥಿಕ ಸಂಪತ್ತಲ್ಲ, ಜ್ಞಾನದ ಸಂಪತ್ತು, ಆರ್ಥಿಕ ಸಂಪತ್ತು, ಎಲ್ಲವನ್ನೂ ಕೂಡ ಬೆಳೀತದೆ. ಅದು ಇವತ್ತು ನಮಗೆ ಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ, ಒಬ್ಬ ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸ್ವಾವಲಂಬನೆಯಲ್ಲಿ ಕಾಲು ನಿಂತ್ಕೊಂಡ್ರೆ ಅವನೂ ಶಕ್ತಿಶಾಲಿ ಆಗ್ತಾನೆ, ಈ ದೇಶ ಕೂಡ ಶಕ್ತಿಶಾಲಿ ಆಗುತ್ತೆ. ಆ ಒಂದು ಕಲ್ಪನೆಯಲ್ಲಿ ನಾವು ಕೆಲಸ ಮಾಡಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಭಾಷಾತೀತವಾಗಿ ಎಲ್ಲವನ್ನು ಕೂಡ ನಾವು ಒಗ್ಗೂಡಿಸ್ಕೊಂಡು ನಾವು ಹೋಗ್ತಕ್ಕಂಥದ್ದು ಮಾಡಿದ್ರೆ ಖಂಡಿತವಾಗಿಯೂ ಈ ದೇಶ ವಿಶ್ವದಲ್ಲೇ ಸೂಪರ್ ಪವರ್ ಆಗೋದ್ರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಆ ಸೂಪರ್ ಪವರ್ ಆಗಬೇಕಾದ್ರೆ ಸಾಮಾಜಿಕ ನ್ಯಾಯ, ಸಾಮರಸ್ಯ ಮತ್ತು ಎಲ್ಲರ ಸಹೋದರತ್ವ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಾಗ ಅವಾಗ ಇಡೀ ವಿಶ್ವದಲ್ಲೇ ಈ ದೇಶವನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಿಲ್ಲಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ನಂಬಿಕೆ, ನನ್ನ ಅಚಲ ವಿಶ್ವಾಸ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಒಂದು ಅತ್ಯಂತ ಪ್ರಜ್ಞಾವಂತ ಜಿಲ್ಲೆ, ಎಲ್ಲ ಬುದ್ಧಿವಂತರ ಜಿಲ್ಲೆ. ಇಲ್ಲಿ ಸಾಕ್ಷರತಾ ಇದೆ, ಉದ್ದಿಮೆಗಾರರಿದ್ದಾರೆ, ಎಲ್ಲ ತಿಳುವಳಿಕೆ ಇರುವಂಥ ಜಿಲ್ಲೆ. ಇದು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಂದು ಮಾದರಿ ಆಗ್ತಕ್ಕಂಥ ಜಿಲ್ಲೆ ಆಗಬೇಕು, ಇನ್ನೂ ಹೆಚ್ಚಿನ ರೀತಿಯಾಗಿ ಆಗಬೇಕು. ಅದನ್ನು ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡಿದ್ದೇನೆ. ರಾಜೇಂದ್ರ ಕುಮಾರ್ ಅವರಿಗೆ ಇವತ್ತು ನಾವೆಲ್ಲ ಬಂದಿದ್ದೇವೆ. ರಾಜಣ್ಣ ಅವರು ಬಂದಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದಾರೆ, ತಿಮ್ಮಾಪುರ್ ಬಂದಿದ್ದಾರೆ, ಮತ್ತು ಅನೇಕ ಎಲ್ಲ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ, ಸುನೀಲ್ ಕುಮಾರ್ ಅವರು ಬಂದಿದ್ದಾರೆ, ನಿರಾಣಿ ಅವರು ಬಂದಿದ್ದಾರೆ, ಇನ್ನೂ ಅನೇಕ ಜನ ನಾವೆಲ್ಲ ಬಂದಿದ್ದೀವಿ. ಯಾಕೆಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆಗೆ ನಮ್ಮ ಒಂದು ಅಭಿನಂದನೆ ಮತ್ತು ಅವರಿಗೆ ಗೌರವವನ್ನು ಸೂಚಿಸಿ ಬಂದಿದ್ದೇವೆ. ಅವರು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಸಮಾಜಕ್ಕೆ ಮಾಡಲಿ, ನಮ್ಮೆಲ್ಲರ ಸಹಕಾರ ಅವರಿಗೆ ಯಾವತ್ತೂ ಕೂಡ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು, ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ನಮ್ಮ ಈ ಸಭೆಯಲ್ಲಿ ನಿನ್ನೆ ಧಾರವಾಡ, ಹುಬ್ಬಳ್ಳಿ, ಉತ್ತರ ಕನ್ನಡ ನಿನ್ನೆ ಮನೆ ಬಿಟ್ಟು ಅವರು ಹೊರಟಿದ್ದಾರೆ. ಇಲ್ಲಿ ಶಿರೂರಿನಿಂದ ಈ ಸಭೆಗೆ ಬಂದಿದ್ದಾರೆ. ಆದ್ರಿಂದ ಜನರು ಕೆಲವರು ಊಟದ ಭಾರತ್ ಮಾತಾ ಕಿ ವಂದೇ
ಬಂಧುಗಳೇ, ನವೋದಯ ಸ್ವಸಹಾಯ ಗುಂಪುಗಳ 25 ವರ್ಷದ ಈ ಒಂದು ರಜತ ಸಂಭ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದಂಥ ಗೌರವಾನ್ವಿತ ತಾವರ್ ಸಿಂಗ್ ಗೆಹ್ಲೋಟ್ ಸರ್ಜಿ, ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸರ್, ನಮ್ಮ ಸಭಾಧ್ಯಕ್ಷರು, ನಾವು UT ಖಾದರ್ ಸಾಹೇಬ್ರಿಗೆ ರಿಂಗ್ ಮಾಸ್ಟರ್ ಅಂತಾನೆ ಕರಿತೀವಿ ಯಾವಾಗಿದ್ರು. ನಮ್ಮ ಸಭಾಧ್ಯಕ್ಷರಾದಂಥ UT ಖಾದರ್ ಸರ್, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಸಹಕಾರ ಸಚಿವರಾದಂಥ ರಾಜಣ್ಣ ಸರ್, ಮಾನ್ಯ ಅಬಕಾರಿ ಸಚಿವರಾದಂಥ ತಿಮ್ಮಾಪುರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ಅರ್ಥಪೂರ್ಣವಾಗಿ, ಅತ್ಯಂತ ಅಭಿಮಾನದಿಂದ ಅದ್ದೂರಿಯಾಗಿ ಮಹಿಳೆಯರನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿಸಿ ಅಭಿಮಾನ ಪೂರ್ವಕವಾಗಿ 25 ವರ್ಷದ ಒಂದು ಅರ್ಥಪೂರ್ಣವಾದಂಥ ರಜತ ಮಹೋತ್ಸವವನ್ನ ಮಾಡ್ತಾ ಇರುವಂತ ಸಹಕಾರಿ ಕ್ಷೇತ್ರದ ಭೀಷ್ಮ ಅಂತಾನೆ ನಾನು ಅವ್ರನ್ನ ಕರೀಲಿಕ್ಕೆ ಬಯಸ್ತೇನೆ, ರಾಜೇಂದ್ರ ಕುಮಾರ್ ಸಹೋದರರಾದಂಥ ರಾಜೇಂದ್ರ ಕುಮಾರ್ ಸರ್ ಅವರು. ಅದೇ ರೀತಿ ಬಹಳಷ್ಟು ಜನ ಮಾಜಿ ಮಂತ್ರಿಗಳು ಬಂದಿದ್ದಾರೆ. ನಿರಾಣಿ ಸರ್ ಇದ್ದಾರೆ, ಸುನಿಲ್ ಕುಮಾರ್ ಅವರಿದ್ದಾರೆ, ಮಂಜುನಾಥ್ ಭಂಡಾರಿ ಅವರಿದ್ದಾರೆ, ಸೊರ್ಕೆ ಸಾಹೇಬ್ರಿದ್ದಾರೆ, ಗೋಪಾಲ್ ಪೂಜಾರಿ ಅವರಿದ್ದಾರೆ, ಬಹಳಷ್ಟು ಜನ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ, ಮಾಧ್ಯಮದ ಎಲ್ಲರೂ ಇದ್ದಾರೆ. ನಾನು ಹಿರಿಯರಾದಂಥ ರಾಜೇಂದ್ರ ಕುಮಾರ್ ಸರ್ಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆಯ ವಿಚಾರ ಬಂದಾಗ ಅಫ್ಕೋರ್ಸ್ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಅಂತ ಅಲ್ಲ, ಮಹಿಳೆ ಅಂತ ವಿಚಾರ ಬಂದಾಗ ಬಹಳಷ್ಟು ಅಭಿಮಾನದಿಂದ ನಾನು ಭಾಷಣ ಮಾಡ್ತಾ ಇದ್ದೆ. ನಾನು ಬಂದಾಗ 1,00,000 ಜನ ಇದ್ರು. ಅವಾಗ ನೀವು ಮಾತಾಡಿ ಅಂತ ಹೇಳ್ಬಿಟ್ಟಿದ್ರೆ ನನಗೆ ಊಟ ಹಾಕಿದಷ್ಟು ಸಂತೋಷ ಆಗ್ತಾ ಇತ್ತು. ನಾನು ಇಲ್ಲಿ ಕೂತ್ಕೊಂಡು ನೋಡಿದಾಗ ಇವತ್ತು ಶನಿವಾರ, ನಾನೊಂದು ಸ್ವಲ್ಪ ಎಲ್ಲ ದೇವರು ದಿಂಡ್ರು ಮಠಾಧೀಶರು ಪೂಜೆ ಪುನಸ್ಕಾರ ಬಹಳ ವಿಶ್ವಾಸ ಇಟ್ಟಂತವಳು. ಸೊ ಶನಿವಾರ ಇವತ್ತು ಹನುಮಂತನಿಗೆ, ಆಂಜನೇಯಗೆ, ಶನಿದೇವರಿಗೆ ನೀಲಿ ಬಣ್ಣ ಬಹಳ ಶ್ರೇಷ್ಠ ಅಂತ ಹೇಳಿ ನಾನು ನೀಲಿ ಕಲರ್ ಸೀರೆನ ಉಟ್ಟು ಬಂದ್ರೆ, ಇಲ್ಲಿ ನೋಡಿದ್ರೆ ಎಲ್ಲಾ ನೀಲಿ ಕಲರ್ ಸೀರೆನ ಉಟ್ಕೊಂಡು ಹೆಣ್ಮಕ್ಳು ಬಂದಿದ್ದಾರೆ. ನಿಮ್ಮನ್ನೆಲ್ಲರನ್ನೂ ನೋಡಿದ್ರೆ ಒಂಥರ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಮಹಿಳೆಯರನ್ನ ಪೂಜೆ ಮಾಡ್ತಾರೆ. ಎಲ್ಲಿ ಎಲ್ಲಿ ಮಹಿಳೆಯರಿಗೆ ಮರ್ಯಾದೆ ಇದೆಯೋ ಆ ಮನೆ ಬೆಳಗುತ್ತೆ, ಆ ಮನೆಗಳು ಬೆಳಗ್ತವೆ. ಎಲ್ಲಿ ಮಹಿಳೆಯನ್ನ ನೀವು ಅಭಿವೃದ್ಧಿ ಪಡಿಸ್ತೀರೋ ಆ ಮನೆ ಅಭಿವೃದ್ಧಿ ಆಗುತ್ತೆ, ಆ ಊರು ಅಭಿವೃದ್ಧಿ ಆಗುತ್ತೆ. ರಾಜೇಂದ್ರ ಕುಮಾರ್ ಸರ್ಗೆ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ನಾವು ಬೆಳಗಾವದವರು, ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಇಡೀ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ರೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತ, ಹೆಮ್ಮರವಾಗಿ ಬೆಳೆದು ನಿಂತ ಜಿಲ್ಲಾ ಸಹಕಾರಿ ಬ್ಯಾಂಕ್ ಯಾವ್ದಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇತ್ತೀಚಿನ ದಿನದಲ್ಲಿ ತಾವೆಲ್ಲ ನೋಡಿದ್ದೀರಾ, ಅದರಲ್ಲೂ ಈ ಬ್ಯಾಂಕ್ನ ವ್ಯವಹಾರಗಳು ಬಹಳಷ್ಟು ವಿಶ್ವಾಸ. ಯಾಕಂತಂದ್ರೆ ಜನರ ಜೊತೆ ನಮ್ಮ ಸಂಬಂಧ ಬಹಳಷ್ಟು ಪಾರದರ್ಶಕವಾಗಿರ್ಬೇಕಾಗುತ್ತೆ. ದುಡ್ಡಿನ ವ್ಯವಹಾರ ಇದು. ಅಂಥದ್ರಲ್ಲಿ ರಾಜೇಂದ್ರ ಕುಮಾರ್ ಸರ್ ಕಳೆದ ಹಲವಾರು ದಶಕಗಳಿಂದ ಈ ಒಂದು ಬ್ಯಾಂಕ್ನ ವ್ಯವಹಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಬೇಕು ಅನ್ನುವಂತ ಈ ನವೋದಯ ಪರಿಕಲ್ಪನೆಯನ್ನ ಇಟ್ಕೊಂಡು ಇವತ್ತು 7 ಅಲ್ಲ 8 ಜಿಲ್ಲೆಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನ ಮಾಡಿ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಬಂಧುಗಳೇ, ಅವರ ಧರ್ಮ ಪತ್ನಿಯವರಾದಂತ ಅರುಣಾ ಮೇಡಮ್ ಅವರು ಅಲ್ವಾ, ನಾನು ಅವರ ಧರ್ಮ ಪತ್ನಿ
ಹೆಣ್ಮಗಳು ನನ್ನ ಮನೆ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಂಡಿದ್ದೀನಿ, 3 ಮಕ್ಕಳನ್ನ ನಾನೇ ಕಳ್ಸಿದ್ದೀನಿ ಅಂತ ಹೇಳಿದ್ರು. ಇದು ಒಂದು ಹೆಣ್ಣಿಗಿರುವಂತ ಶಕ್ತಿ. ಅದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಅವರ ಧರ್ಮಪತ್ನಿ ಅವರ ಜವಾಬ್ದಾರಿಯನ್ನ ಕಡಿಮೆ ಮಾಡಿದಾಗ ಅವರು ಸಾಮಾಜಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಯಿತು. ನನ್ನ ಹೇಳುವ ತಾತ್ಪರ್ಯ ಅರ್ಥ ಏನು ಅಂತಂದ್ರೆ, ಪ್ರತಿಯೊಂದು ಮನೆಯನ್ನ ಬೆಳಗುವವರು ಯಾರಾದ್ರೂ ಇದ್ರೆ ಅದು ಹೆಣ್ಮಗಳು. ಇವತ್ತು ಒಂದು ಹೆಣ್ಮಗಳು ಒಂದು 100 ರೂಪಾಯಿಯನ್ನ ಕೊಟ್ರೆ ಆ 100 ರೂಪಾಯಿಯಲ್ಲಿ 10 ರೂಪಾಯಿಯನ್ನ ಬಚತ್ ಮಾಡಿ ಮುಂದಿನ ಭವಿಷ್ಯ ಯಾವ ರೀತಿ ನಾವು ನೋಡ್ಕೊಳ್ಬೇಕಂತ ವಿಚಾರವನ್ನ ಮಾಡುವಂತವ್ರು ಯಾರಾದ್ರೂ ಮನೆಯಲ್ಲಿ ಒಬ್ರಿದ್ರೆ ಅದು ಹೆಣ್ಮಕ್ಳು. ನಿಜನಾ ಸುಳ್ಳ? ನಿಜ ಇದೆಯಾ ಸುಳ್ಳಿದೆಯಾ? ಇವತ್ತು ಒಂದು ಹೆಣ್ಣು ಮಗಳಿಗೆ ನೀವು 1 ಲಕ್ಷ ರೂಪಾಯಿ ಕೊಟ್ಟು ಮನೆ ನಡೆಸಂದ್ರು ನಡೆಸಿ ತೋರಿಸ್ತಾಳೆ, 100 ರೂಪಾಯಿ ಕೊಟ್ಟು ಮನೆ ನಡೆಸಂದ್ರು ಕೂಡ ನಡೆಸಿ ತೋರಿಸ್ತಾಳೆ. ಅದು ನಮಗೆ ಹುಟ್ಟಿದಾಗಿನಿಂದ ಬಂದಂತ ಆ ಭಗವಂತನ ಒಂದು ಆಶೀರ್ವಾದ. ಬಂಧುಗಳೇ, ಈ ನವೋದಯ ಪರಿಕಲ್ಪನೆ ಬಹಳ ಸುಂದರವಾಗಿದೆ. ಅದರಲ್ಲೂ ಲಕ್ಷಾಂತರ ಮಹಿಳೆಯರಿಗೆ ಒಂದೇ ಕಲರ್ನ ಸಮವಸ್ತ್ರ ನೋಡ್ಲಿಕ್ಕೆ ಅದೊಂದು ಹಬ್ಬದ ವಾತಾವರಣ ಅನಿಸ್ತಾ ಇದೆ. ಅವರ ಪರಿಕಲ್ಪನೆ, ಅವರ ವಿಚಾರಧಾರೆ, ಯಾವ ಒಂದು ಕನಸನ್ನ ಇಟ್ಕೊಂಡು ನವೋದಯವನ್ನ ಕಟ್ಟಿದ್ರೋ ಆ ಕನಸು ಈಡೇರಬೇಕಾಗಿದೆ. ಈ ನವೋದಯ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಎಲ್ಲ ರೀತಿಯಾದಂಥ ಸದೃಢ ಆರ್ಥಿಕ ಬಲ ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಆಶಯ ಕೂಡ ಸ್ತ್ರೀಯನ್ನ ಸ್ವಾಭಿಮಾನ ಸ್ವಾವಲಂಬ ಜೀವನ ಮಾಡುವುದೇ ನಮ್ಮ ಸರ್ಕಾರದ ಗುರಿ. ಅದಕ್ಕೋಸ್ಕರ 1 ವರ್ಷಕ್ಕೆ 1 ಅಲ್ಲ 2 ಅಲ್ಲ 3 ಅಲ್ಲ 28,000 ಕೋಟಿಯ ಗೃಹಲಕ್ಷ್ಮಿ ಹಣವನ್ನು ತಮ್ಮ ಖಾತೆಗೆ ನೇರವಾಗಿ ನಾವು ಕೊಡ್ತೀವಿ. ನಮ್ಮ ಉದ್ದೇಶ ಕೂಡ ಇಷ್ಟೇ. ಇವತ್ತು ಮಹಿಳೆ ಬೆಳಿಬೇಕು, ಮಹಿಳೆ ಸದೃಢವಾಗಬೇಕು, ಮಹಿಳೆ ತನ್ನ ಕಾಲ ಮೇಲೆ ತಾನು ನಿಲ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಬಂಧುಗಳೇ, ಬಹಳ ಸಮಯ ನಾನು ತಗೊಳ್ಳೋದಿಲ್ಲ. ನನಗೂ ಗೊತ್ತು, ಬೆಳಗ್ಗೆ ತಾವೆಲ್ಲ ಮನೆ ಕೆಲಸವನ್ನ ಮಾಡಿ ಬಂದಿರ್ತೀರ. ಕಾರ್ಯಕ್ರಮ ಇದೆ, ನೀನು ಹೋಗುವಂತ ಗಂಡಸರೇನು ತಮ್ಮನ್ನ ಕಳಿಸಿರೋದಿಲ್ಲ. ಮನೆಯಲ್ಲಿ ಮಕ್ಕಳ ಕೆಲಸ ಮಾಡಿ, ಮನೆ ಅಡುಗೆ ಮಾಡಿ, ಸಾಯಂಕಾಲ ಹೋಗೋವರೆಗೂ ಸಾಯಂಕಾಲದ ಬೇಕಾದ್ರೆ ಅಡುಗೆ ತಯಾರಿ ಮಾಡಿಟ್ಟು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರ್ತೀರ. ಯಾಕಂದ್ರೆ ತಾವೆಲ್ಲ ಜವಾಬ್ದಾರಿ ಇದ್ದಂಥವ್ರು ಅಲ್ವಾ? ನನಗೆ ಗೊತ್ತು ತಮ್ಮ ಸಮಯದ, ತಮ್ಮ ಟೈಮ್ನ ಬೆಲೆ ನನಗೆ ಗೊತ್ತು. ಜಾಸ್ತಿ ಇವತ್ತನ್ನ ತೆಗೆದುಕೊಳ್ಳೋದಿಲ್ಲ. ಇನ್ನೊಮ್ಮೆ ರಾಜೇಂದ್ರ ಕುಮಾರ್ ಸರ್ಗೆ ಒಂದೇ ಮಾತನ್ನ ಹೇಳ್ತೀನಿ. ಸರ್, ನೀವು ಕೊಟ್ಟ ಮಾತನ್ನ ಯಾವತ್ತಿದ್ರೂ ಉಳಿಸ್ಕೊಳ್ಳುವಂಥವ್ರು, ವಿಶ್ವಾಸಕ್ಕೆ ಅರ್ಹರು. ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ರಾಜೇಂದ್ರ ಕುಮಾರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಭಗವಂತ ತಮಗೆ, ತಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಇನ್ನೂ ಇಂಥ ಹಲವಾರು ಸೇವೆಗಳ ಮುಖಾಂತರ ಸಮಾಜಮುಖಿಯಾದಂಥ ಕೆಲಸವನ್ನು ತಾವು ಮಾಡಿ ಅಂತ ಹೇಳ್ತಾ, ನಾನು बहुत बहुत शुक्रगुजार हूँ अपने राज्यपाल सर जी का, क्योंकि मुझे पता है कि आपके भाषण के बाद तो प्रोटोकॉल है, आपके भाषण के बाद तो हमको बोलना नहीं चाहिए, लेकिन ये आपकी बड़प्पन है कि आपने हमें मौका दिया कि 2 मिनट आप बात कीजिए करके हमको बोला. इसलिए मैं तहे दिल से आपकी शुक्रगुजार हूँ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತಾ, ಗಡಿಯಲ್ಲಿ ದೇಶದ ಗಡಿಯನ್ನ ರಕ್ಷಣೆ ಮಾಡ್ತಾ ಇರುವಂತ ನಮ್ಮ ಯೋಧರು ಎಷ್ಟೇ ಕಷ್ಟ ಬಂದರೂ ಕೂಡ ವೈರಿ ರಾಷ್ಟ್ರವಾದಂಥ ಪಾಕಿಸ್ತಾನದ ಎಲ್ಲ ಒಂದು ಅವರ ಚಿಂತನೆಯನ್ನ ಬುಡಮೇಲೆ ಮಾಡ್ತಾ ಇದೆ. ಆ ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ನಮ್ಮ ಸೈನಿಕರಿಗೆ ಆ ಭಗವಂತ ಶಕ್ತಿಯನ್ನ ಕೊಡ್ಲಿ. ಇವತ್ತು ನಾವು ಅಲ್ಲಿಲ್ಲ, ಆದ್ರೆ ನಮ್ಮ ಎಲ್ಲರ ಒಂದು ಪ್ರಾರ್ಥನೆ ಅವರ ಜೊತೆಯಲ್ಲಿ ಇದೆ, ಅವರ ಕುಟುಂಬದವರ ಜೊತೆಯಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರತಕ್ಕಂತಹ ನಮ್ಮ ರಾಜ್ಯದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಸೇರತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ, ನವೋದಯ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ. ಹಾಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೆ ಹಿರಿಯ ಮುಖಂಡರು ಆಗಿರತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸೇರತಕ್ಕಂತಹ ಎಲ್ಲ ಸಹಕಾರಿ ಹಾಗೂ ನವೋದಯ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.
ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಮಂತ್ರಿ ಮಹೋದಯರಿಗೆ, ಶಾಸಕ ಮಿತ್ರರಿಗೆ, ಸಹೃದಯ ಬಂಧುಗಳಿಗೆ, ಸಹಕಾರಿಗಳಿಗೆ, ಹಾಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಸೇರತಕ್ಕಂತಹ ಎಲ್ಲ ನವೋದಯ ಕುಟುಂಬದ ಸದಸ್ಯರಿಗೆ, ಹಾಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಲು ನಮಗೆ ಸ್ಥಳಾವಕಾಶವನ್ನು ನೀಡಿರತಕ್ಕಂತಹ ಪ್ರಕಾಶ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಾ